ಶಿವ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಜಿತೇಶ್ ಹಾಯ್ ಹಾಯ್. ಒಂದು ನಿಮಿಷ ಕಾಲ್.
ಜಿತೇಶ್ ಹಾಯ್ ಹಾಯ್. ಎಂಚ ಯಾನ್ ಸೌಖ್ಯ ಇರೆಂಚುಲ್ಲರ್. ರಾಧಿಕಾ ಅವರೇ ಹಾಯ್ ಹಾಯ್. ಸೂರ್ಯ ಅಂತ ಹೇಳ್ತಿದ್ದಾರೆ, ಅಲ್ಲ ಸೂರ್ಯ ಅಲ್ಲ. ಹಾಯ್ ಹಾಯ್ ಮೊಹಮ್ಮದ್. ಇರು ಬಿಸಿ ಇಲ್ಲರಂದು ಓಕೆ ಬಾಯ್ ಪನಂದುಲ್ಲೆ ಜಿತೇಶ್ ಇಜ್ಜಿಜ್ಜಿ ಕಾಲ್ ಇತ್ತಡು ಅಂಚ. ಬನ್ನಿ ಗೈಸ್ ಕಮೆಂಟ್ ಹಾಕಿ. ಕಿರಣಣ್ಣ ಹಾಯ್ ಹಾಯ್. ಮುದ್ದುವೆಟ್ಸ್ ಅವರು ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ನೀವು? ಗುಡ್ ಆಫ್ಟರ್ನೂನ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್. ಊಟ ಆಯಿತಾ ನಿಮ್ಮದು? ಊಟಕ್ಕೆ ಟುಡೇ ಸ್ಪೆಷಲ್ ಎಂತ? ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ. ನನಗೆ ಊಟಕ್ಕೆ ಇವತ್ತು ಮೀನು ಸಾರಿತ್ತು. ನಿಮಗೆ ಎಂತ ಕಿರಣಣ್ಣ? ಲೈಕ್ ಡನ್, ಥ್ಯಾಂಕ್ ಯು ಕಿರಣಣ್ಣ. ಊಟ ಮಾಡಿದ್ರಾ? ಭಾವ ಹೇಗಿದ್ದಾರೆ ಗೊತ್ತಿಲ್ಲ ಕಿರಣಣ್ಣ. ಜಯಪ್ರಕಾಶ್ ಅವರೇ ಹಾಯ್ ಹಾಯ್ ಹಾಯ್. ಕೃಷ್ಣ ಅಲ್ಲ, ಕೃಷ್ಣ ಅಲ್ಲ, ಬಿ ಆನ್ಸರ್ ಹೇಳ್ತಿದ್ದೀರಾ? ಅಲ್ಲ. ಲೈಕ್ ಡನ್, ಥ್ಯಾಂಕ್ ಯು. ಊಟ ಆಯ್ತಾ ಜಯಪ್ರಕಾಶ್ ಅವರೇ? ಎಂತೆತ್ತು ಊಟಕ್ಕೆ? ನೀವು 2 ಹೊತ್ತು ಊಟ ಮಾಡೋದಲ್ವಾ? ಕಾಲ್ ಮಾಡಿ ಹೋಗಲ್ಲ. ಇಂದ್ರ ಸಾರಿ, ಕರೆಕ್ಟ್ ಕರೆಕ್ಟ್ ಆನ್ಸರ್. ಬನ್ನಿ ಗೈಸ್ ಕಮೆಂಟ್ ಹಾಕಿ. ಊಟ ಮಾಡಿದ್ರಾ ನೀವೆಲ್ಲ? ಕಿರಣಣ್ಣ ಊಟ ಮಾಡಿದ್ರಾ? ನಾನು ಕೇಳ್ತಾ ಇದ್ದೇನೆ, ಮಾತಾಡ್ತಿಲ್ಲ ನೀವು. ಲಕ್ಷ್ಮೀ ಗಿರೀಶ್ ಅವರೇ ಬಿ ಅಂತ ಹೇಳ್ತಿದ್ದಾರೆ, ಅಲ್ಲ. ಲಕ್ಷ್ಮೀ ಗಿರೀಶ್ ಅವರೇ ಊಟ ಆಯ್ತಾ ನಿಮ್ಮದು? ಊಟ ಇನ್ನೂ ಆಗಬೇಕು. ನಿಮ್ಮದು ಊಟ ಆಯಿತಾ? ಹಾಂ, ನಂದು ಊಟ ಆಯಿತು. ನನಗೆ ಮೀನು ಸಾರಿತ್ತು. ಎಸ್, ಆನ್ಸರ್ ಬೇರೆ ಇದೆ ಲಕ್ಷ್ಮೀ ಗಿರೀಶ್ ಅವರೇ. ಈ ಅಂತ ಹೇಳ್ತಿದ್ದಾರೆ, ಈ ಅಲ್ಲ ಕಿರಣಣ್ಣ. ಆನ್ಸರಲ್ಲಿ ಯಾರು ಹೇಳಿದ್ದು? ಅಲ್ಲಿ ಮೇಲೆ ಹೇಳಿದ್ದಾರೆ ನೋಡಿ. ಇಂದ್ರ ಕರೆಕ್ಟ್. ಎಮ್ ಕೆ ಅವರೇ ಹಾಯ್ ಹಾಯ್. ಊಟ ಆಯ್ತಾ ಎಮ್ ಕೆ ಅವರೇ? ಲೈಕ್ ಕೊಟ್ರಾ? ಥ್ಯಾಂಕ್ ಯು. ಇಂದ್ರ ಕರೆಕ್ಟ್ ಆನ್ಸರ್. ಲೈಕ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸಿ ಅಂತ ಹೇಳ್ತಿದ್ದಾರೆ, ಹೌದು ಕರೆಕ್ಟ್ ಲಕ್ಷ್ಮಿ ಅವರೇ. ಊಟ ಆಯ್ತಾ? ಊಟ ಆಯಿತು ಎಮ್ ಕೆ ಅವರೇ. ನನಗೆ ಮೀನು ಸಾರಿತ್ತು.
ನಮ್ಮದು ವೆಜ್. ಹೌದಾ, ವೆಜ್ಜಲ್ಲಿ ಏನಿತ್ತು? ಲಕ್ಷ್ಮೀ ಸಿಸ್ ಎಂತ ಊಟಕ್ಕೆ ಸ್ಪೆಷಲ್? ಯಾವಾಗಲೂ ಒಂದೇ ಅನ್ನ ಸಾಂಬಾರು ಅಷ್ಟೇ. ಹೌದಾ, ಪಾಲಾಕ್ಷ ಅವರು ಇಂದ್ರ ಅಂತ ಹೇಳ್ತಿದ್ದಾರೆ. ಹೌದು, ಕರೆಕ್ಟ್ ಆನ್ಸರ್. ಹಾಗೆ ಲೈಕ್ ಕೊಡಿ. ಊಟ ಮಾಡಿದ್ರಾ ಪಾಲಾಕ್ಷ ಅವರೇ? ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಹಾಯ್. ಚಂದ್ರ ಎಂತ ಕಿರಣನ್ನ? ಚಂದ್ರ ಯಾರು? ಚಂದ್ರ ಆನ್ಸರ್ ಚಂದ್ರನ. ಎಲ್ಲಿಂಟು ಚಂದ್ರ? ಇಂದ್ರ ಅದು. ನಿಮ್ಮ ಕಣ್ಣಿಗೆ ಕಂದುಡಿ ನೂರಿದ. ಇಂದ್ರ ಕರೆಕ್ಟ್. ಲಕ್ಷ್ಮೀ ಸಿಸ್. ಇಲ್ಲ, ಕೇರೆ ನೂರಿದ ಕಿರಣನ್ನ. ಹೌದಾ, ಅದೇ ಗೊತ್ತಾಯ್ತು. ಯಾರಿದು ಲೈಕ್ ವಾಪಸ್ ತಗೊಂಡದ್ದು? ನೆಕ್ಸ್ಟ್ ನೆಕ್ಸ್ಟ್ ಬೇಕಾ? ನೆಕ್ಸ್ಟ್ ಕ್ವಶನ್ ರೆಡಿ ಮಾಡಿಲ್ಲ, ನಾಳೆ ರೆಡಿ ಮಾಡ್ತೇನೆ ಆಯಿತಾ. ಇವತ್ತು ಒಂದೇ ಕ್ವಶನ್ ಹಾಕಿದ್ದು ನಾನು. ನಾಳೆಗೆ ಇನ್ನು ಕ್ವಶನ್ಗಳನ್ನು ರೆಡಿ ಮಾಡ್ತೇನೆ. ಇದು ಯಾರು ಮಾರ ಆಟ ಆಡೋದು? ಗುದ್ದುತ್ತೇನೆ ನೋಡಿ ಕೈಗೆ. ಬಾವಾಜಿ ಒಮ್ಮೆ ಲೈವ್ ಮಾಡಿ ಬನ್ನಿ ಅಂತ ಹೇಳ್ತಿದ್ದಾರೆ ಕಿರಣನ್ನ. ಓಕೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಿಸ್. ಕಮೆಂಟ್ ಹಾಕಿ ಗೈಸ್. ಮತ್ತೆ ನಿಮ್ಮದು ಡಾರ್ಲಿಂಗ್ ಹೇಗಿದ್ದಾರೆ ಕೇಳಿದೆ ಅಂತ ಹೇಳಿ. ಓಕೆ ಓಕೆ. ಕಿರಣನ್ನ ನೀವು ಆಯಿತು.
ಮಹೇಶ್ ಅಣ್ಣ ಹಾಯ್ ಹಾಯ್. ಈರಾ ರೇ ರಡ್ಡು ಬುಡೋಡಿರಿ. ಗಂಗಾ ಅವರೇ ಹಾಯ್ ಹಾಯ್. ಹೇಗಿದ್ದೀರಾ? ಊಟ ಆಯ್ತಾ ನಿಮ್ದು? ಲೈಕ್ ಕೊಡಿ. ಪಣಸಾಡೆ ಮಹೇಶ್ ಅಣ್ಣ ಬಲ್ತಾರ. ಮಹೇಶ್ ಅಣ್ಣ ನೋಡಿ ನಿಮಗೆ ಕಿರಣ್ ಅಣ್ಣ ಮೆಸೇಜ್ ಹಾಕಿದ್ದಾರೆ, ಓದಿ. ಹಾಯ್ ಕುರುವೈ. ಕುರುವೈ ನಿಮ್ಮ ಮಂಡೆ ಕುರುವೈ ಅಣ್ಣ. ಊಟ ಆಯ್ತಾ ನಿಮ್ಮದು? ಅಯ್ಯೋ ದೇವರ. ನೀರೇ ರಡ್ಡು ಬುರ್ಜೆಡೆ ಅವ ಕ್ಲಾವೆ. ತೂಲ ಕಿರಣ್ ಅಣ್ಣ ಕರೆಕ್ಟ್ ಕ್ವಶನ್ಗೆ ಏನೇನು ಉತ್ತರ ಕೊಡ್ತಾರೆ ಇದು. ನೆಕ್ಸ್ಟ್ ಟುಗೆದರ್ ಲೈವ್ ಆ್ಯಪ್ ಬಗ್ಗೆ ಜಾಯ್ನ್ ಆಪಾರೀರು ಕಿರಣ್ ಅಣ್ಣ. ಮಹೇಶ್ ಬ್ರದರ್ ಡಿಲೀಟ್ ಮಾಡಿ ಆ ಕಮೆಂಟು. ಜಾಯ್ನ್ ಆಗ್ತೆ ತುಕ ಎಲ್ಲ ಜನ ಎಲ್ಲ ಅಂತ, ಓಕೆನಾ? ಆರು ಓದ್ போயிரு ಮಾರ ಮಹೇಶನ್ ನಿಜ್ಜಿ. ಹಾಯ್ ಕಿರಣ್ ಅಣ್ಣ ಅಂತ ಹೇಳ್ತಿದ್ದಾರೆ. ரெண்டு தினம்லாம் வந்துல எனக்கு தானே ஏன் ஜாயின் அப்போ அந்த ஓகே ஓகே. ಮಹೇಶ್ ಅಣ್ಣ ಒಣಸಾಣ ಕೇಂಡ ಪಂಡರ ಇರ್ದಾಲ ಇಜ್ಜಿ. ಎನ್ನ ಕ್ವಶನ್ಗೆ ಎಲ್ಲ ಆನ್ಸರ್ ಅಂತ. ಓ ಜನರೇ ಬನ್ನಿ. ಅಲ್ಲೇ ಮಲ್ಲ ಮೆಸೇಜಿಗೆ ಸುಧಾರ್ತೀನಿ ಮಹೇಶ್ ಬ್ರದರ್. ಕಮೆಂಟ್ ಮಾಡಿ ಗೈಸ್.
ಕಮೆಂಟ್. ಅಯ್ಯೋ ಕಿರಣನ್. ಏರ್ನ ಇನ್ಸ್ಟಾಗ್ರಾಮ್ ಐಡಿ ಇಜ್ಜಿ ಅಂದ. ಸೂಪರ್ ಗೋಡಂಬಿ ಬೇಕಾ ಬೇಡ ಓ ಚಿಪ್ಸ್ ಬನ್ಲೆ ಬನ್ಲೆ. ಇಲ್ಲೊಂದು ಕ್ವಶನ್ ಇದೆ, ಅದು ಯಾರಿಗೆ ಅರ್ಥ ಆಗುತ್ತೆ ಇದನ್ನು ನೋಡಿ. ಇದಲ್ಲ, ಇದು ಇದು ನೋಡಿ. ಮಹೇಶ್ ಬ್ರದರ್ ಡೀಸೆಲ್ ಮಹೇಶ್ ಬ್ರದರ್ ಮುದ್ದು ಸಿಸ್ಟರ್ನ ಇನ್ಸ್ಟಾಗ್ರಾಮ್ ಇಜ್ಜಿ వనందులు పెట్రోల్ ఉండు వనందులు. ಮುನ್ನೂರ 25 ಕರೆಕ್ಟ್ ಲಕ್ಷ್ಮೀ ಸಿಸ್. ಅದಕ್ಕೆ 325 ಹೌದು ಕರೆಕ್ಟ್ ಇತ್ತು. ಗೋಳಿ ಸೂಪರ್, ಥ್ಯಾಂಕ್ ಯು ಮಹೇಶ್ ಅಣ್ಣ. ವೈಟ್ ತುಯ್ಯ ಮಹೇಶ್ ಬ್ರದರ್ ದಾದೆ ತುಯ್ಯರಿಗೆ ಕಪ್ಪು. దాది మహేష్ నిర్ణయం అంటే ತಗಡಿ ಹಚ್ಚಿ ಮಜ್ಜಿರಿಗೆ ಅಲ್ಲ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಒಮ್ಮೆ ಓದ್ಕೊಳ್ಳಿ ಆಯ್ತಾ. ಕ್ವಶನ್ ಕರೆಕ್ಟ್ ಓದ್ಕೊಂಡ್ರೆ
అమావాస్య కైతలు వత్తంతో జరదు என்ன மண்டேர்ನ ಕಿರಣ್ ಅನ್ನ ಅವ್ರು ನಾಡ್ರ ಪೋಯರಂದು ಅರೆಗ್ ಇನ್ಸ್ಟಾ ಬೋರ್ಡ್ಗೆ ಅದು 20 ಮಂದಿ ಅಲ್ಲ. ಅನಿಲ್ ಬ್ರದರ್ ಹಾಯ್. ಹಾಯ್, ಊಟ ಸಹೋದರಿ, ಊಟ ಆಯಿತು, ನಿಮ್ದಾಯ್ತಾ? ಹಾಂ ಅಂದಿ ಮಹೇಶ್ ಬ್ರದರ್ ಕಿರಣ್ ಅನ್ನ ತೂನೇರಿ ಬುದ್ಧೇರಿ ಇರಿಗೇನು ಐಡಿ ಬೋರ್ಡತ್ತೆ ಐ ಕಾರ್ಡಕ್ಕೆ ಎಂಡ ಪನ್ಪುಜರ ಆ ಜನ ಒಂಚಿ ಒಲ್ತು ಬೈದಂಟು ಅವೇ ಒಂದೊಂದುಲ್ಲೇರು ಶಾಂತಕ್ಕ ಹಾಯ್ ಹಾಯ್ ಬೇರ್ಲ್ಯಾಂಡಿ. ಹಾಂ ಒಂದು ಜಾಗೃತೆ ಮಂಡೇ ತೂಲೆ ಶಾಂತಕ್ಕ ಲೈಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಶಾಂತಕ್ಕ ಲೈಕ್ ಕೊಡಿ. ಹೌದು, ಹಾಯ್ ಶಾಂತಕ್ಕ ಅಂತ ಮಹೇಶ್ ಅಣ್ಣ. ಹಾಯ್ ಕಾರ್ಕಳ ಅಂತ ಶಾಂತಕ್ಕ. ಅನಿಲ್ ಬ್ರದರ್ ಇದ್ದೀರಾ? ಲೈಕ್ ಕೊಟ್ರಾ? ಏತ್ ಗಂಟೆಗೆ ಲಕ್ಕಿನಿ ಕಾರ್ಕಳ ಅಂತ ಶಾಂತಕ್ಕ. 16 ದಾದಿಗೆ 16 ಇರ್ನು ಮಂಡೆ ಅವ್ನು ಕ್ವಶನ್ ಅರ್ಥಮಂತ ನೀವು. ಹಾಯ್, ನಿಮ್ಮ ಸುಂದರ ನೇರ ಪ್ರಸಾರಕ್ಕೆ ಮೆಚ್ಚುಗೆ ನೀಡಿದ್ದೇನೆ. ಥ್ಯಾಂಕ್ ಯು ಅನಿಲ್ ಅಣ್ಣ. ಎಂಕು ವ್ಯೂಸ್ ಜಾಸ್ತಿ ಬರ್ಕೊಂಡತ್ತೆ ಒಂದು ಮರಂದ ಡೈಲಾಗ್ ಹಾಕ್ಲಿ ಅಲ್ಲ ಜೋರು ಸೂಪರ್. ಥ್ಯಾಂಕ್ ಯು ಶಾಂತಕ್ಕ. ಕಾರ್ಕಳ ಅಂತ ನಗ್ತಿದ್ದಾರೆ. ವಂಡರ್ಫುಲ್. ನಿಮ್ದು ಲೈವ್ ಉಂಟಲ್ಲ ಸಂಜೆ ನೋಡ್ಕೊಳ್ತೇನೆ ಆಯ್ತಾ. ಒಂದು ಜನ ಕೂಡ ಬರಬಾರ್ದು ಸಂಜೆ ಆಯ್ತಾ. ಯಾರೆಲ್ಲ ಇದ್ದೀರಾ ಯಾರು ಹೋಗಬೇಡಿ ಆಯ್ತಾ. ಕಾರ್ಕಳ ವಿಲಾಗ್ಸ್ ಲೈವಿಗೆ ಎಕ್ಸಲೆಂಟ್. ಥ್ಯಾಂಕ್ ಯು ಸಹೋದರಿ. ನನ್ನ ನೆನಪು ಇಲ್ಲವ ನಿಮಗೆ? ನಿಮ್ಮ ನೆನಪು ಇರಬಹುದೇ ಗೊತ್ತಿಲ್ಲ, ಮರ್ತೋಗಿದೆ. ಫ್ಯಾಬ್ಲೆಸ್. ಥ್ಯಾಂಕ್ ಯು ಶಾಂತಕ್ಕ. ಬೆಸ್ಟ್ ಥ್ಯಾಂಕ್ ಯು. ಹಿಂದಿನ ನೆನಪನ್ನು ಯಾವುದಾದ್ರೂ ಹೇಳಿದರೆ ನಾನು ನೆನಪು ಮಾಡ್ಕೊಳ್ತೇನೆ. ಅದೇ ಗೋಡೆ ಕರ್ಮಕ್ಕ ಇನ್ನೊಮ್ಮೆ ನಿರ್ಮಿಸುವುದು. ಅದೇ ಹೇಳಿದ್ದು, ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಅಂತ. ಗುಡ್ ಥ್ಯಾಂಕ್ ಯು ಶಾಂತಕ. ನೈಸ್ ಲೈವ್. ಜನ ಜಾಸ್ತಿ ಆಂಡತ್ತೆ ನನ್ನ ಇಂಕಲ್ ಅಗತ್ಯ ಇಜ್ಜು ಪನೊಂದಿಲ್ಲ ಪೋಲೆ ಇರು ನೇರ್ಲೆತ್ತೇರು. ಲಕ್ಷ್ಮೀ ಸಿಸ್ 0 ಮಂದಿ. ಝೀರೋ ಕರೆಕ್ಟ್. ಅದು ಯಾಕೆ ಹಾಗೆ ಅಂತ ಹೇಳ್ತೀರಾ? ಲಕ್ಷ್ಮೀ ಸಿಸ್ ಕಾರ್ಕಳ ಅಂತ ನಗ್ತಿದ್ದಾರೆ ಶಾಂತಕ್ಕ. ಅರೆ ನಾನು 4 ಪೂಜೆಂಗೆ ಕೊಡ ಕೋರಿನ ಪೂಜೆಂಗೆ ಕೋತಿಲ್ಲ ಅಂಚ ಗೋಡೆ ಆಗಲೇ ಕಟ್ಟಿದೆ ಅಲ್ವಾ ಸಿಸ್. ಗೋಂಕರ್ ಕಪ್ಪೆದ ಸುಕ್ಕ ಶಾಂತಕ್ಕ ಅಂತ ಹೇಳ್ತಿದ್ದಾರೆ. ಯಾರಿಗೆ ಎಂಕುಂದಿ ಗೋಂಕೂರ್ ಕಪ್ಪೇರ್ನ ಮಂಡೇರ್ನ ಎಂಕ್ ಮೀನು ಕಜಿಪು ದಾದೆ ತಿನ್ಪುನು ಚಾಕ್ಲೇಟ್ ಬಡ ಅವು ಇರೇಗ ಮಹೇಶ ಇರೇಗ ಕಜಿ ಕರ್ಮದ ಕ್ವಶನ್.
ఎన్నికలకు అర్థం అవుతుండ్రు దాన్ని అవులు ఎక్కడికి ఎన్ని కాన్సెప్ట్ అంత జరిపోతాయి ఓ చాక్లైట్ ಓ ಚಾಕ್ಲೇಟ್ ಅವು ಕಾಫಿದ ಬರ್ಕೊಂಡತ್ತವು ಗ್ರೈಂಡರ್ ನಜ್ಜಿರ್ ಕಾರ್ಕಳದ ಅದೇ ಕಜಿಪ್ಪು ಅರೆಗೊಂದು ಮೊಸಳೆ ಕಜ್ಜು ಎಲ್ಲೋದ್ರಿ ಎಲ್ಲ ಬನ್ನಿ ಬನ್ನಿ ಬೀಟ್ರೂಟ್ ಶಾಂತಕ್ಕ ಅದು ಯಾರು ಮಾರ ಬೀಟ್ರೂಟ್ ಶಾಂತಕ್ಕ ಇವ್ರು ನಮ್ಮ ಪುದರ್ ಚೇಂಜ್ ಮಾಡ್ದಾರ ಇವ್ರು ಬೀಟ್ರೂಟ್ ಶಾಂತಕ್ಕನ ಆರಿಗೆ ಎన్ని ಕಜಿಪ್ಪುದಾದಿಂದು ಈರೇನು ಮಾಡ್ತೀನಿ ಮೊಸಳೆ ಏನೋನ ಎನ್ನಗ ಅರಿಗೆ ಕೊರ್ಲೆ ಬಾವಾಜಿ ಕೊರ್ದು ಪೋಪುನ ಚಾಕ್ಲೇಟ್ ಈಗ ಮಂಡೆ ಪರ್ಬ ಗಮ್ಮತ್ತ ಕಾರ್ಕಳ ಕೇರ್ಲೆ ರವೀಂದ್ರಣ್ಣ ಹಾಯ್ ಊಟ ಆಯ್ತಾ ರವೀಂದ್ರಣ್ಣ ಕಜಿಪಿ ಬೀಟ್ರೂಟ್ ಪನ್ನಿ ಓ ಕುಂಟಿ ಅವಿನ್ ಕರೆಕ್ಟ್ ಪನೋಡು ಬಕ್ಕ ಎಂಕ ಪನ್ಪಾರ ಭಕ್ತನು ಅನ್ನೊಂದುಲ್ಲೆ ಶಾಂತಕ್ಕ ಹಾಯ್ ರವೀಂದ್ರ ಬ್ರೋ ಅಂತ ರವೀಂದ್ರಣ್ಣ ಸಾರಿ ಮಹೇಶ್ ಅಣ್ಣ ಕಿರಣ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ ನೆಕ್ಸ್ಟ್ ಕ್ವಶನ್ ಬೇಕಾ ಈಗ ನಾನು ಎಲ್ಲಿಂದ ತರಲಿ ಪಣಸ ಅಂಡ್ ನಿಮ್ಮದು ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ರವೀಂದ್ರಣ್ಣ ಊಟ ಆಯಿತು ರವೀಂದ್ರಣ್ಣ ಎಂತ ಇದೆ ಇದು ನೋಡಿ ಇದಕ್ಕೆ ಹೇಳಿದ್ರಲ್ಲ ಆನ್ಸರ್ ಬೇಡ ಇದಕ್ಕೆ ಹೇಳಿದ್ರಿ ನೀವು ಆನ್ಸರ್ ಬೇರೆ ಕ್ವಶನ್ ಇಲ್ಲ ಇದೇ ಇರೋದು ಬೇರೆ ಇಲ್ಲ ಆಯ್ತಾ ಸಿಸ್ ರವೀಂದ್ರಣ್ಣ ನೋಡಿ ಕಿರಣಣ್ಣ ಮೆಸೇಜ್ ಹಾಕಿದ್ದಾರೆ ಹಾಯ್ ಸಿಸ್ಟರ್ ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ಊಟ ಆಯಿತು ಚಂದ್ರು ಅವರೇ ನಿಮ್ದಾಯ್ತಾ ಸಾರಿ ಬರ್ಚಿ ಎಂಕ್ಲೆ ಗೊತ್ತುಂಡು ಅಮಾಸೆ ಕೈತಲ್ಲಿ ಬಂದಾಗ ಮುಂಚೆನ ಕಿರಣ್ ತೂಲೆ ಮಹೇಶ್ ಅಣ್ಣ ಕಿರಣ್ ಬ್ರೋ ಹಾಯ್ ನಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಊಟ ಆಯಿತು ನಿಮ್ಮದು ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ರವೀಂದ್ರಣ್ಣ ಚಂದು ಬ್ರೋ ಹಾಯ್ ಅಂತ ರವೀಂದ್ರಣ್ಣ ಸೂಪರ್ ಅಂತ ರವೀಂದ್ರಣ್ಣ ಇಂಚ ಅದು ಒಕ್ಕ ನಾಗವಲ್ಲಿ ಅಜ್ಜೇಂಜ ಇರ್ನ ಅಜ್ಜೇರುಳ್ಳೇರತಿ ಅನ್ನ ಕುದರೇನಿ ಇರ್ನ ಅಜ್ಜೇರ್ನ ಅದೇ ರವೀಂದ್ರಣ್ಣ 325 ಹಾಂ ಕರೆಕ್ಟ್ ನಾನು ಸೌಖ್ಯ ಊಟ ಇನ್ನು ಆಗಬೇಕು ರವೀಂದ್ರ ಬ್ರದರ್ ಅಂತ ಕಿರಣಣ್ಣ ಅದು ಮೇಲಿದ್ದು ಉತ್ತರ ನೋಡಿ ನೀವು ಹೇಳುತ್ತಾ ರವೀಂದ್ರಣ್ಣ ಮೇಲೆ ಅವರು ಹೇಳಿದ್ರಲ್ಲ ಅದನ್ನೇ ನೀವು ಕಾಪಿ ಮಾಡೋದು ಎಂತ ನೀವು ಕಾಪಿ ಮಾಡೋದು ಒಬ್ಬರ ಕ್ವಶನ್ಗೆ ಆನ್ಸರ್ ನೋಡಬಾರ್ದು ಅಲ್ಲ ಹೇಳ್ತಿದ್ದಾರೆ ಅಲ್ಲ ಮಂಡಿ ಐನೂರು ಅವೇನೆ ತಿರ್ಗೈನೆ ಅಯ್ಯೋ ಕಿರಣಣ್ಣ
ಎಲ್ಲಿ ಹೋದ್ರು ಮಹೇಶ್ ಅಣ್ಣ ಓಡಿ ಹೋದ್ರು. ఓ లెక్క మలుపుతో చదువుతుంటారా? ఓకే 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 ರವೀಂದ್ರಣ್ಣ. ಹಾಯ್ ಅಕ್ಕ, ಗುಡ್ ಈವ್ನಿಂಗ್ ಅಂತ ಹರೀಶ್ ಅವ್ರು ಬಂದರು. ಹಾಯ್ ಹಾಯ್, ಹೇಗಿದ್ದೀರಾ ಹರೀಶ್ ಅವರೇ? ರವೀಂದ್ರಣ್ಣ ನಗ್ತಾ ಇದ್ದಾರೆ. ಲಕ್ಷ್ಮೀ ಸಿಸ್ ಥ್ಯಾಂಕ್ ಯು. ನೀವು ಹೇಗಿದ್ದೀರಕ್ಕ? ನಾನು ಆರಾಮಿದ್ದೇನೆ. ಊಟ ಆಯಿತು, ನಿಮ್ದಾಯ್ತಾ? ಹಾಗೆ ಲೈವ್ಗೊಂದು ಲೈಕ್ ಕೊಡಿ ಆಯಿತಾ? ಅಲ್ಲ ಅಲ್ಲ ಬೆಲ್ಲ ಅಲ್ವಾ ಶಾಂತಕ್ಕ? ಹೌದು. ರವೀಂದ್ರಣ್ಣನ ಮುಖ ವರ್ದಾಗಿದೆ. ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ ಅಕ್ಕ. ಹೌದಾ, ಎಲ್ಲರೂ ಚೆನ್ನಾಗಿರಬೇಕು. 425 ರಾಜು ಅವರು 425 ಅಂತ ಹೇಳಿದ್ದಾರೆ. ತಪ್ಪು ಉತ್ತರ ರಾಜು ಅವರೇ. ಸ್ಪೆಷಲ್ ದಾದೆ, ಸ್ಪೆಷಲ್ ಮೀನು. 2 ನಿಮಿಷ ಪುತ್ತೂರು ಆಫೀಸ್ ಕಾಲ್ ಮಾಡ್ತಿದ್ದಾರೆ, ಬಂದೆ ಅಕ್ಕ. ಓಕೆ ಹರೀಶ್ ಅವರೇ, ಹೋಗಿ ಬನ್ನಿ. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಜೀವದ ಮೀನು ಏರ್ ತಿಂತೀರಿ ಸೈದ್ ನಾವು ಗೊಟಕ್ಕಾತು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಹೌದು ಜನರೇ, ಲೈಕ್ ಕೊಡಿ. ಶಾಂತಕ್ಕೆ ಎಲ್ಲಿ ಹೋದ್ರು? ಮಹೇಶ್ ಅಣ್ಣ ಎಲ್ಲಿ ಹೋದ್ರು? ಎಲ್ಲ ಹೋಗಿ ಮಲಗಿದ್ರಂತ ಅಲ್ವಾ? ಗುಡ್ ಗುಡ್, ಥ್ಯಾಂಕ್ ಯು. ಪಾಪ ಏರಿಯೇ ಪಾಪ. ಓಯ್ ಜನರೇ ಬನ್ನಿ. ಯಾಕೆ ಬರ್ತಾ ಇದೆ? ನನಗೆ ನಿದ್ದೆ ಬರ್ತಾ ಉಂಟು. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಲೈಕ್ ಕೊಡಿ ಗೈಸ್, ಕಮೆಂಟ್ ಮಾಡಿ. ನಗ್ತಾ ಇದ್ದಾರೆ ರವೀಂದ್ರಣ್ಣ. హీరో ఓయ్ పనొచ్చావే రవీంద్ర బ్రదర్. కాదే నిద్రనా? చాక్లెట్ ఇచ్చా? చాక్లెట్ కాలే. ಓ ಜನರೇ ಬನ್ನಿ, ಓಯ್ ಪಂತ ಜನ. ಓ ಜನರೇ ಬನ್ನಿ ಬನ್ನಿ. ಇವ್ರನ್ನ ಕೆಬಿಕ್ ಕಂದೋಡಿ ನೋಡ್ತಾರೆ. ನೈಸ್ ಲೈವ್, ಥ್ಯಾಂಕ್ ಯು ಶಾಂತಕ್ಕ. ಕೂಯ್ ಪಂತ ಕೂಯ್ ಪಂತ. చెప్పులేరు అతే చెత్తుండవని ఎర్ల పాతిడ్చారు. అట్లా అందాద మందే ఒరిలో వర్క్ చేయరు. తిల్లి ಮಹೇಶ್ ಅಣ್ಣನ ಲೈವ್ಡು 100 ಜನ ಪೇರು ಗೊತ್ತುಂಡೆ ಶಾಂತಕ್ಕ. 100 ಜನ. ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಸೂಪರ್ ಲೈವ್, ಸೂಪರ್, ಥ್ಯಾಂಕ್ ಯು. ಗುಡ್ ಗುಡ್. എന്നായിട്ട് ഒരു ലജ്ജ. ಮಿತ್ತು ತೊಲೆ ಮುದ್ದು ಸಿಸ್ಟರ್ ರವೀಂದ್ರ ಬ್ರದರ್ನ ಕಮೆಂಟ್. ಓಕೆ ಓಕೆ. ಆಯ್ಕೆ ಬನ್ನಿ.
ಓಹೋ ಅಂಚ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. ಅತ್ತೆ ಶಾಂತಕ್ಕ ನಾನು ದಾದ ಪಾಪ ಮಲ್ದಕ್ಕೆ ಮುಕುಳ್ಡ ಕಂದೊಡಿ ಹತ್ತು ಅಲ್ಲೇ. ಸಪೋರ್ಟು ಥ್ಯಾಂಕ್ ಯು ರವೀಂದ್ರ ಅಣ್ಣ. ಹೌಸ್ಫುಲ್ ಲೈವ್ ಇಲ್ಲ ನಿಮ್ಮ ಮಂಡೆ. ಅಲ್ಲಿರೋದು 3 ಮೆಂಬರ್, ಅದು ನೀವೇ 3 ಜನ. ಬನ್ನಿ ಜನರೇ ಬನ್ನಿ. ಒಂದಿನ ಅರಮನಿಜ್ಜಿ ಸೂಪರ್ ಲೈವ್ಗೆ ಸೂಪರ್ ಲೈವ್. ಈ ಮಹೇಶ್ ಅಣ್ಣ ಓಲ್ ಮಾಯ್ಕಾಯಿರು ಆರ್ನ ಲೈವ್ ಉಡೆಂಗೆ ಕರೆಂಟ್ ಲೆತ್ತು ಸಾಕಪ್ಪು ಬೊಕ್కపోದು ಮನಿ ಬಂದು ಜಪ್ಪು. ರಮೇಶ್ ಅವರು ಅದೆಂತ 13ನೇ ಲೈಕಾ? ಥ್ಯಾಂಕ್ ಯು ರಮೇಶ್ ಅವರೇ. 6 ಗೊರಕ್ಕೆ ಹೋಯ್ತಂದುಲ್ಲೇರು ಅದೇ ಮಾಸ್ಟರ್ ಬ್ಲಾಸ್ಟರ್ ಲೈವ್ಗೆ. ಅಯ್ಯೋ ದೇವರಣ್ಣ. ರಮೇಶ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ದುರ್ಸಿರ್ ನಜ್ಜರು ಹೊಲೆ ಉಲ್ಲಾರ ಲವರ್ಸ್ ಲೈವ್ ಅಂತ ಕಿರಣಣ್ಣ. ಥ್ಯಾಂಕ್ ಯು ರಮೇಶ್ ಅವರೇ. ಬತ್ತುಂಡು ಜೆತ್ತದು ಅಂದು ಶಾಂತಕ್ಕ ಜೆತ್ತದು ಬತ್ತು ನಿಂತು ತುಳಿ ನಾನು ಬೈಯಡ್ ಶುರು ಮಲ್ಪು ಇರ್ತದೆ. ಆರ್ನ ಲೈವ್ ಒಟ 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 ಎಂದು ಗೊರಕೆಯ ನೋ ಕಾರ್ಕಳ ನೈಟ್ ನಿದ್ರೆನೇ ಇದೆ ಆತು ಬೇಗ ಪನೊಂದುಲ್ಲೇರು ಶಾಂತಕ್ಕ. ಪಟಾಕಿ ಲೈವ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸಂಜೆ ನೋಡಿ ಮಹೇಶ್ ಅಣ್ಣನ ಲೈವ್ ಒಮ್ಮೆ ನೋಡಿ ಆಯ್ತಾ. ಅಲ್ಲಿ ಉಂಟು ಅವ್ರದ್ದು ಭಾಷಣ ಶುರು ಆಗುತ್ತೆ. ಎಷ್ಟು 7:00ವರೆಗೆ ಸ್ಟಾರ್ಟ್ ಆಗುತ್ತೆ ಭಾಷಣ, ಮುಗಿಯುವುದುಂಟಲ್ಲ 10 ಗಂಟೆಗೆ. ಅದರ ಮಧ್ಯದಲ್ಲಿ ಅವ್ರು ನಿದ್ದೆ ಮಾಡಲಿಕ್ಕೆ ಉಂಟು, ಮತ್ತು ಪಾತ್ರೆ ಎಲ್ಲ ತೊಳಿಲಿಕ್ಕೆ ಉಂಟು ಅವ್ರದ್ದು. ಅಲ್ಲಿ ಬಿದ್ದದ್ದು ಕೂಡ ಉಂಟು, ಪಾತ್ರೆ ತೊಳಿತಾ ಬಿದ್ದದ್ದು ಕೂಡ ಉಂಟು. ಮೊನ್ನೆ ಬಿದ್ದಿದ್ರು, ಅದಕ್ಕೆ ಇವತ್ತು ಆ ಥರ ಮಾತಾಡ್ತಿದ್ದಾರೆ. ರವೀಂದ್ರಣ್ಣ ಆಗ್ತಿದ್ದಾರೆ. ಇದು ನಾನ್ಸೆನ್ಸ್ ಲೈವ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ನಾನ್ಸೆನ್ಸ್ ಅಲ್ಲ ನಿಮ್ಮ ಮಂಡೆ. ಕರೆಕ್ಟ್ ಆನ್ಸರ್. ಹೇಗಿದ್ದೀರಾ? ಸೂಪರ್ ಅಂತ ರವೀಂದ್ರಣ್ಣ. ನಮಸ್ಕಾರ. ಕೇಶವಣ್ಣ ಹಾಯ್. ಊಟ ಆಯ್ತಾ ಕೇಶವಣ್ಣ? ನಾನು ಹೇಳಿದ್ದೆ ಎಲ್ರಿಗೆ ಕೇಳಿಸ್ತಲ್ಲ. ಶಾಂತಕ್ಕೆ ಹೋದ್ರಾ? ನಾನೊಂದಷ್ಟು ಭಾಷಣ ಬಿಟ್ಟೆ, ಅವ್ರು ಓದದ್ದು. ಬಿದ್ದದ್ದು ನೀವು ಶೇಖರಣ್ಣನ ಕಂಡದಲ್ಲಿ ಅಲ್ಲ, ನೀವು ನಿನ್ನೆಲ್ಲ ಮೊನ್ನೆ ಪಾತ್ರೆ ತೊಳಿತಾ ಇರುವಾಗ ನೀವು ಬಿದ್ದದ್ದಂತೆ ನನಗೆ ಹೇಳಿದರು. ಅಲ್ಲಿ ನಿಮ್ಮ ಮನೆ ಹತ್ತಿರದವರು ಹೇಳಿದ್ರು. ಆಯ್ತಾ ಅಂತ ಹೇಳ್ತಿದ್ದಾರೆ ಕೇಶವಣ್ಣ. ಎಂತೆತ್ತು ಊಟಕ್ಕೆ ಸ್ಪೆಷಲ್? ಶಾಂತಕ್ಕ ನಗ್ತಿದ್ದಾರೆ. ಹೌದು ಶಾಂತಕ್ಕ, ಬಿದ್ದದ್ದು ನಿಮಗೆ ಗೊತ್ತಿಲ್ವಾ? ನ್ಯೂಸಲ್ಲೆಲ್ಲ ಬಂದಿತ್ತು, TV9 ಬಂದಿತ್ತು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಚುಕುಡಿ ತಿನ್ನುವುದಾ? ಮಂಡೆ ಚುಕುಡಿ. ಸೂಪರ್ ಸಪೋರ್ಟು, ಥ್ಯಾಂಕ್ ಯು ಕಿರಣಣ್ಣ. ಅಲ್ಲಿ ಉಂಟಲ್ಲ, ಅವರು ಬಿದ್ದದ್ರಿಂದ ಅಲ್ಲಿದ್ದು ನೆಲ ಉಂಟಲ್ಲ ಸ್ವಲ್ಪ ಹೋಗಿದೆ, ಅವರು ಬಿದ್ದ ರಭಸದಲ್ಲಿ. ಉಲ್ಲೇ ಪನ್ನೊಂದುಲ್ಲೇರು ಶಾಂತಕ್ಕ. ಅವರು ಬಿದ್ದಿದ್ದಾರಲ್ಲ, ಅಲ್ಲಿ ಅರ್ಧ ಇದಾಗಿ ಹೋಗಿದೆ ಬಿದ್ದ ಜಾಗದಲ್ಲಿ. ಮುದ್ದು ಸಿಸ್ಟರ್, ಒಂದು ದೆವ್ವದ್ದು ಸ್ಟೋರಿ ಹೇಳಿ. ದೆವ್ವದ್ದ? ಯಾವ ದೆವ್ವದ್ದು ಹೇಳ್ಬೇಕು? ಕಾಕೋಲಿ ಮೇಲೆ ಇದ್ದಾರೆ ನೋಡಿ ದೆವ್ವ.
ನೀವು 7ವರೆಗೆ ಬನ್ನಿ, ಅಲ್ಲಿ ದೆವ್ವನೇ ನೋಡಲಿಕ್ಕೆ ಸಿಗುತ್ತೆ. ನೋಡಲಿಕ್ಕೆ ಸಿಗಲ್ಲ, ಮಾತಾಡೋದು ಕೇಳಿಸುತ್ತೆ ಆಯಿತಾ. 7ವರೆ ಲೈವಿಗೆ ಬನ್ನಿ, ದೆವ್ವ ಮಾತಾಡುತ್ತೆ. ಗಂಜಿ ನುಗ್ಗೆ ಸೊಪ್ಪ 100 ಬೈಜ್ ಅಂದಿ ಯಾರು ದೊರಕತ್ತಾರ ಸುದ್ದಿಟ ಇಜ್ಜಿ ದಿನ ಮೆಸೇಜ್ ಮಾಡುವರು. ಮಹೇಶ್ ಅಣ್ಣ ಎಸ್ಕೇಪ್. ನನಗೆ ಬೈತಿರಲಿ ಇಲ್ಲಿ ನಿಮ್ಮ ನಾನು ಬೈತೇನೆ ಅಂತ. ಯಾವ ಲೈವ್ ಅದು ಮುದ್ದು ಸಿಸ್ಟರ್? ಅದೇ ಕಾರ್ಕಳ ವಿಲಾಗ್ಸ್ ಉಂಟಲ್ಲ, ಅದೇ ಲೈವ್ ರಾತ್ರಿ 7ವರೆಗೆ. ಮತ್ತೆ ನೋಡಿ ಎಷ್ಟು 9ವರೆ ತನಕ, 9ವರೆ ನಂತರ ಅಲ್ಲಿ ಸೌಂಡೇ ಇರುವುದಿಲ್ಲ, ಯಾಕಂದರೆ ಅದು ದೆವ್ವ ನಿದ್ದೆ ಮಾಡಿರುತ್ತೆ. ತ್ವಜಂಕ ಆತಂಡೆ. ಹೌದಾ, ಓಕೆ, ಥ್ಯಾಂಕ್ಸ್ ನಿಮಗೆ. ಅದೆಂತ ಹೋಗ್ತೀರಾ ಸಂಜೆ? ಹೋಗಿ ಆಯಿತಾ, ಎಲ್ಲರೂ ನೋಡಿ. ನೋಡಿ ಈಗ ಹೈಡಲ್ಲಿ ಕದ್ದು ಕೇಳಿಸ್ತಾ ಇದ್ದಾರೆ. 325 ಅಂತ ಲಕ್ಷ್ಮೀ ಸಿಸ್ ಹೇಳಿದ್ದಾರೆ. ಥ್ಯಾಂಕ್ ಯು ಸಿಸ್. ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಮುಲ್ಪ ಒಂತ ಆತ ನಾನು ಲೈಕ್ ಬೆರಕೆ ದಾದ ಪಾಡಿ ಬೆರಕೆ. ಕ್ವಶನ್ ಚೇಂಜ್ ಮಾಡಿ. ನಾನು ರೆಡಿ ಮಾಡಲಿಲ್ಲ ಕಿರಣನ್ನ, ನಾನು ಒಂದು ಮಾತ್ರ ರೆಡಿ ಮಾಡಿದ್ದು. ಶೇ, ಇದಾಗುತ್ತಾ? ಥ್ಯಾಂಕ್ ಯು ರವೀಂದ್ರಣ್ಣ. ಬೋಲೆ ಅಂದೆ, ಬೋಲೆ ಪಾಡಿಯಾರ. ಎಟ್ಟಿಯರ್ನಲ್ಲ ಕಮೆಂಟ್ ತೋಜಂಕ್ ಐಕ್ಕಲ ಬತ್ತಿತ್ತು ಪನ್ಪೆರ್ತದೆ ಒಲಾಂಡಲ್ಲ ಇತ್ತೆರಡ. ಒಂದೇ ಪಡ್ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಎಕ್ಸ್ಪೈರಿ ಡೇಟ್ ಇಲ್ಲ. ಹೌದಾ? ಅದಕ್ಕೊಂದು ರವೀಂದ್ರಣ್ಣ. ಅಯ್ಯೋ ದೇವ. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಗುಡ್ ಗುಡ್, ಥ್ಯಾಂಕ್ ಯು. ಓ ಜನರೇ, ಒಂದು ಸಿಸ್ಟರ್ ಬೊಟ್ಟು ಹಚ್ಚಿನ ಮುಗ್ಗಿಡೆ ಅಂದೆ.
ನವರಾತ್ರಿ ನನ್ನ ಬರೋಡತ್ತೆ ಮುಗ್ಗಿನೆಂಚಿನೆಲ್ಲ ಮಂಡೆ. ಸೈಡಲ್ಲಿ ಲೈಕ್ ಕೊಡ್ತಿದ್ದಾರೆ ಯಾರದು, ಥ್ಯಾಂಕ್ ಯು. ನೋಡಿ ಮಹೇಶ್ ಅಣ್ಣ ಎದ್ರಿ ಓಡಿದ್ರು ನೋಡಿ, ಅದಕ್ಕೆ ನನಗೆ ಬೈಬಾರ್ದಂತ ಹೇಳಿತು. ಇಂದ್ರ, ಹೌದು ಇಂದ್ರ. ನೀರಿದ್ದು ಬಾಟ್ಲ್ ಉಂಟಲ್ಲ ಅದು ಟಕ ಟಕ. ಈ ನವರಾತ್ರಿಗೂ ವೇಷ ಪಾಡಿದಾನೆ. ಓಕೆ ಓಕೆ ಪಾಡ್ಗ. ಸ್ವಾತ್ಯಕ್ಕ ಹಾಯ್, ಲೈಕ್ ಡನ್, ಥ್ಯಾಂಕ್ ಯು ಕೇಶವಣ್ಣ. ಲೈಕ್ ಡನ್ ಅಂತ ಸ್ವಾತ್ಯಕ್ಕ, ಥ್ಯಾಂಕ್ ಯು. ಒಣಸಾಂಡೆ ಸ್ವಾತ್ಯಕ್ಕ, ಕಮೆಂಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಬನ್ನಿ ಜನರೇ ಬನ್ನಿ ಅಂತ ರವೀಂದ್ರಣ್ಣ. రవీంద్ర బ్రదర్ బ్యాగ్ పత్తనాడు. ఓకే ఓకే పత్తనాడు. అండ్ దాతే స్పెషల్ ఇస్తుంది స్వాతి అక్క. సూపర్ సూపర్, థ్యాంక్ యూ. ಎನ್ನ ಲಾಂಡಿಯ ಸ್ವಾತಿ ಅಕ್ಕ, ಎಂಕ ಒಂದು ಮೀನಿತ್ತು, ಮೀನು ಕಜಿಪ್ಪು. ಓಕೆ ಓಕೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬ್ಯಾಗ್ ದೊಡ್ಡದಿರಲಿ, ತುಂಬ ಹಣ ಅದರಲ್ಲಿ ಹಿಡಿಬೇಕಲ್ವಾ. ಅವೇ ಬನ್ನಿ ಬ್ಯಾಗ್ ಮಲ್ಲ ಬೋರ್ಡಿಂದು. ಫಿಶ್ಲ ಮೀನ್ಲ ಒಂಜತ್ತೆ ಸ್ವಾತ್ಯಕ್ಕ, ಬೇತನ ಫಿಶ್ ಬೇತೆ ಮೀನು ಬೇತನ. ಸೂಪರ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ಕಿಶೋರಣ್ಣೆ ದೂರ ಪೋತೇರು, ಬೆಲೆ ಓದ್ತಾರೆ. ಬೇತೆ ಅಂದ ಫಿಶ್ ಬೇತೆ ಮೀನು ಬೇತತೆ. ಫಿಶ್ ಪಂಡ ಆರು ಮಹೇಶ್ ಅಣ್ಣೆ, ಮೀನು ಪಂಡ ಬ್ಯಾಗ್ ಬಸೊಂದು ಓಡಿ ಹೋಗ್ತೇನೆ. ಹೌದಾ, ಓಡಿ ಹೋದ್ರೆ ನಾವು ಹಿಂದೆ ಬರ್ತೇವೆ ಆಯ್ತಾ. ಉಲ್ಲೇರು ಅಂದೆ ಹೋಯ್ತಂದು ಹೋಪಿನ ಬ್ಯಾಗ್ ರವೀಂದ್ರ ಓಡೇ ಹೋಯ್ತು. ಆತ ಮಲ್ಲ ಬ್ಯಾಗ್ ಉಂಟಾ. ಓಕೆ ಓಕೆ ಸ್ವಾತ್ಯಕ್ಕ ತಂದಿರ್ಲೇರು. ಸೂಪರ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ಮಹೇಶ್ ಅಣ್ಣೆ ತೂಂಡೆ ನನ್ನ ಕೆರು ಎರಿ ಒಯ್ತಂದು ಪಪ್ಪುನ ಅಂದು ಐಟ್ ಫುಲ್ ಅವಳು ಬಕ್ಕಿರಲ್ಲ ಹೋಯ್ತಂಪು. ಸೂಪರ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ನೈಸ್, ಗುಡ್. ಹೋಯ್ತಂದು ಪಪ್ಪುನ ಎಡ್ಡೆ ನಾನು ಇರೆಗೆ ಸುಲಭ ಅಂಡತಿ. ಟಯರ್ ಉಂಡ ಆ ಬ್ಯಾಗ್ ರವೀಂದ್ರ ಬ್ರದರ್ ಅಂದ. ಸೂಪರ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ಬಕ್ಕ ಸ್ವಾತ್ಯಕ್ಕ ವಿಶೇಷ. ರವೀಂದ್ರಣ್ಣ ನಗ್ತಾ ಇದ್ದಾರೆ ಜೋರಾಗಿ. ಮೇಲೆದ್ದು ಮಾತ್ರ ಹಲ್ಲು ಕಾಣಿಸ್ತಾ ಇದೆ, ಉಳಿದ ಹಲ್ಲುಗಳು ಮಾಯವಾಗಿವೆ. ಕಿರಣನ್ನ ವಿಡಿಯೋ ನೋಡಿದ್ರಾ? ಮಾವಿನ ಗಿಡ ನೋಡಿದ್ರಾ? ರವೀಂದ್ರಣ್ಣ ನೋಡಿದ್ರಾ? ಆಯ್ತು ಪೌಡರ್ ಲಿಪ್ಸ್ಟಿಕ್ ಮಾತ ಇಪ್ಪುನತ ಒಯ್ಟಿ. ನೋಡಿದ್ದೀವಿ. ಹೌದಾ, ಸೂಪರ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ಸ್ವಾತ್ಯಕ್ಕ ನೋಡಿದ್ರಾ? ಮಾವಿನ ಹಣ್ಣು ಬೇಕಾ?
ಸಾತ್ವಿಕ ನೋಡಿ ಕಿರಣನ್ನ ಮೆಸೇಜ್ ಹಾಕಿದ್ದಾರೆ, ಓದಿ ಆಯ್ತಾ. ಬ್ಯಾಗ್ ಹಾಂ ಓಕೆ ಇನ್ನೊಂದು ಡಬ್ಬ ಬ್ಯಾಗ್. ಓ ಜನರೇ ಬನ್ನಿ, ಹಾಯ್ ಕಿರಣ್ ಬ್ರೋ ಅಂತ ಸಾತ್ವಿಕ, ವೈಟಿ ರವೀಂದ್ರ ಬ್ರದರ್ ಅಂತ ಕಿರಣ್, ಬ್ಯಾಗ್ ಅಡಿಗೆ. ಬನ್ನಿ ಜನರೇ ಬನ್ನಿ, ವೈರಲ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ರವೀಂದ್ರ. ಎಂತ ವೈರಲ್ ಆಗ್ತಾ ಇದೆ ನಿಮ್ಮ ಮಂಡು. ಸೂಪರ್, ಥ್ಯಾಂಕ್ ಯು. ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ, ನೈಸ್ ಅಂತ ಸ್ವಾತ್ಯಕ್ಕ. ಸ್ವಾತ್ಯಕ್ಕ ಲೈವ್ ಇಲ್ವಾ? ಓ ಸ್ವಾತ್ಯಕ್ಕ ಲೈವ್ ಮಲ್ಪಿದ್ದಾರೆ. ಹೂಯ್ ಬನ್ನಿ ಜನರೇ, ಯಾರು ಬರ್ತಾ ಇಲ್ಲ, ಅವರೆಂತ ನಿದ್ದೆ ಮಾಡ್ತಿದ್ದಾರಂತ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ಪ್ರಾಬ್ಲಮ್ ಉಂಡು ಅಂಚ ವೈಟ್, ಕಣ್ಣದ ಪ್ರಾಬ್ಲಮ್ ಉಂಡು ಅಂಚ ವೈಟ್ ಜಾಸ್ತಿ ಇಜ್ಜಿ. ಓಕೆ ಓಕೆ ಕಿರಣ್ ಅಣ್ಣ, ರೆಸ್ಟ್ ಮನ್ಪಲೆ. ಗುಡ್ ಗುಡ್ ಅಂತ ರವೀಂದ್ರ ಅಣ್ಣ, ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. ಟಕ್ 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 ಟಕ್. ಟಕ್ ಟಕ್ ಟಕ್. ಹೌದು, ಪೆನ್ನಲ್ಲಿ ಕುಟ್ಟುತ್ತಾ ಇದ್ದೇನೆ. ತಾಸು ಬಿಟ್ರು ಉಂಟ ಪಲ್ಲೆ ಎಂಬತ್ತು ತಾಸು ಬಿಟ್ರು. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ವಾದ್ಯ ಹೊಡ್ಚ ವಾದ್ಯ ಇರಲಾರದ ಊರ್ಪರ ತಾಸ ಮಾತ್ರ. ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ಕೃಷ್ಣನ್ನೇ ಓಲ್ಕೋತೀರಿ, ಕೃಷ್ಣನ್ನೇ ಕಾಂಡ ಲೈವ್ ಅಂತ ಬೆಚ್ಚೋಡಲ್ಲರ ಅಂತ. ಇರು ರೆಸ್ಟ್ ಮಲ್ಪಲೆ ಕಿರಣನ್ನ, ಇರ್ದಾದ ಇರು ಮೊಬೈಲ್ ಬರೋದು ಆಯ್ತು ಉಪ್ಪರ್ ನಲ್ಲ ಇಜ್ಜಿರು ಪೊಲೆ ಇರು ಜಪ್ಲೆ ಇರು. ಫಸ್ಟ್ ಕಣ್ಣದ ಪುರ ಪ್ರಾಬ್ಲಮ್ ಸರಿ ಅವಡು ಇರು ಬೊಕ್ಕ ಲೈವ್ ಪುರ ಬಲೆ ಟುಗೆದರ್ ಲೈವ್ ಮಲ್ಪುಜ ಇರು ಸರಿ ಕರೆಕ್ಟ್ ಆಯ್ ಬೊಕ್ಕನೆ ಟುಗೆದರ್ ಲೈವ್ ಮಲ್ಪು. ಅರೆ ನಾ ಲೈವ್ ಇತ್ತಂಡೆ ಇತ್ತು ನೀ ರಡ್ಡು ಸರಿ ಮಲ್ದೆ ಪಾಪಿ. ಸ್ವಾತಿ ಫ್ರೆಂಡ್ ಬನ್ನಿ ಅಂತ ಹೇಳ್ತಿದ್ದಾರೆ ಕಿರಣನ್ನ. ಕಿರಣನ್ನ ಇರ್ನ ಕುಡಂಜಿ ಕಮೆಂಟ್ ತುಯ್ಯಾಡಿತ ರಡ್ಡು ಬಿಟ್ಪೆದಲು ಫೋದು ರೆಸ್ಟ್ ಮಲ್ಪಲೇರು. ಪೂಜಾ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ? ಲೈಕ್ ಕೊಡಿ ಸಿಸ್. ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ಮೊದಲು ಹೆಲ್ತಿನ ಕಡೆ ಗಮನ ಕೊಡಿ ಕಿರಣನ್ನ, ಮತ್ತೆ ಲೈವ್ ನೀವು ನನಗೆ ಹೇಳ್ತೀರಾ? ನೀವು ಎಂತ ನೀವು? ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ಬನ್ನಿ ಜನರೇ, ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ.
ಸೂಪರ್, ಥ್ಯಾಂಕ್ ಯು. ಬುದ್ಧಿ ಎಲ್ಲ ಏನು ಬೇಡ, ನಾನು ಹೇಳಿದ್ದು ಕೇಳಿ. ಈಗ ಇನ್ನೊಂದು ಕಮೆಂಟ್ ಬಂದರೂ ಕೂಡ ನಾನು ಲೈವ್ ಎಂಡ್ ಮಾಡ್ತೇನೆ ನೋಡಿ. ನೀವು ರೆಸ್ಟ್ ಮಾಡಿ ನೀವು ಹುಷಾರಾದ ಮೇಲೆ ಬನ್ನಿ, ತೊಂದರೆ ಇಲ್ಲ. ಲೈವ್ ಇರುತ್ತೆ ಯಾವಾಗಲೂ. ರವೀಂದ್ರಣ್ಣ ನಗ್ತಾ ಇದ್ದಾರೆ ಅಲ್ವಾ ರವೀಂದ್ರಣ್ಣ? ತುಲೆ ಬಾಸಿಜ್ ನಾನು ಈತು ಮನಂದಿಲ್ಲ ಕೂಡ ಬತ್ತು ಕಮೆಂಟ್ ಮಾಡಿ. ಅಯ್ಯೋ ರಾಮ ದಾಲೇಜ್ ತೊಂದುರ ಹೆಂಚಿನ ದಾದಿ ತೊಂದು ಕರ. ಸುಮಕ್ಕ ಹಾಯ್ ಹಾಯ್, ಲೈಕ್ ಡನ್, ಥ್ಯಾಂಕ್ ಯು ಸುಮಕ್ಕ. ಒಣಸಾಂಡೆ ತೊಂದ್ರೆ ಇರ್ನ ಮಂಡೇನ ಯಾನೆ ತೊಂದರೆ ಇಜ್ಜಿವನ್ನ ಇರಕ್ಕೆ ಇಂಜ ತೊಂದರೆ ಇಲ್ಲ. ಸುಮಸಿ ಸಾಯಿ ಅಂತ ರವೀಂದ್ರಣ್ಣ ಅಲೆ ಸುಮಕ್ಕ ತುಲೆ ಗಿರೆಗ್ ಕಿರಣನ್ನೇ ದಾದವನ್ನಿ. ರವೀಂದ್ರಣ್ಣ ನಮಸ್ತೆ ಅಂತ ಸುಮಕ್ಕ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಕಿರಣಣ್ಣ ನಮಸ್ತೆ ಅಂತ ಸುಮಕ್ಕ. ಒಣಸಾಡೆ ಸುಮಕ್ಕ, ಥ್ಯಾಂಕ್ ಯು ಕಿರಣ್ ಅಂತ ಸುಮಕ್ಕ. ಚಿಲ್ಡ್ರನ್ಸ್ ಡೇಗೆ ಅರೆಗ್ ಯಾನ್ ಎಕಡ್ದಿಂಚ ನೆರೊಂದಿಲ್ಲ ಅವಕ್ಕೆ ಬಿಕೆಂಚ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ನಾನು ಬಾಲೆ ಹೌದಾ? ಎಷ್ಟನೇ ಕ್ಲಾಸು ಸುಮಕ್ಕ ನೀವು? ರವೀಂದ್ರಣ್ಣ ನಗ್ತಾ ಇದ್ದಾರೆ. ಸುಮಕ್ಕ ನೋಡಿ ಕಿರಣನ್ನ ಮೆಸೇಜ್ ಆಗ್ತಿದ್ದಾರೆ ನೋಡಿ. ಮನಸ್ಸು ಮಧ್ಯಾಹ್ನ ಆಯ್ತು ನಂದಿ ಚಾ ಪರಿಹಾರ ಓ ದೇವ್ರೆ ಗಂಟೆ 4 ಆಡತ್ತೆ 4 ಆಲಾಡು. ಎರಡನೇ ತರಗತಿ ಹೌದಾ? ಎರಡನೇ ತರಗತಿಯ ಸ್ಟೂಡೆಂಟ್ ನನ್ನ ಲೈವ್ಗೆ ಬಂದಿದ್ದಾರೆ. ಅವರಿಗೆ ಸ್ವಾಗತ ಸುಸ್ವಾಗತ. ಅವರಿಗೊಂದು ಹೂಗುಚ್ಛ ಕೊಡಿ ರವೀಂದ್ರಣ್ಣ, ಒಂದು ದೊಡ್ಡ ಹೂಗುಚ್ಛ ಕೊಡಿ. ಮುದ್ದು ಸಿಸ್ಟರ್ ಬೊಕ್ಕ ವಿಶೇಷ ಎಂಚ ಉಂಡಿ ವೆದರ್ ದೊಂಬಿಜ್ಜಿ ಮೋಡನೆ ಬರ್ಸಜ್ಜಿ ಗೊತ್ತಾಂಡೆ ಇಂಚಿಲಜ್ಜಿ ಲೆಕ್ಕ ಉಂಟು. ಚಾಕ್ಲೇಟ್ ಕೊಡಿ. ಹೌದಾ, ಚಾಕ್ಲೇಟ್ ಕೊಡಿ ಸುಮಕ್ಕನಿಗೆ. ಎಲ್ಲಿ ಹೋದ್ರು ಸುಮಕ್ಕ? ಓಡಿತ್ತು. ಕಿರಣ್ ನಾನು ಚೆನ್ನಾಗಿದ್ದೀನಿ, ಊಟ ಆಗಿದೆ, ಬಂಗುಡೆ ಕಜಿಪು ನನಗೆ, ನೀವು ಕೂಡ ಚೆನ್ನಾಗಿರಿ ಕಿರಣ್ ಅಂತ ಹೇಳ್ತಿದ್ದಾರೆ ಸುಮಕ್ಕ ಕಲ್ತಿರ್ತದೆ ಕಿರಣ್ ಲೆಕ್ಕನೆ ಟೈಪ್ ಮಾಡ್ತಾರೆ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಒಂಜೇಟೆ ಸುಧಾರ್ಥ ಬಿಟ್ಬಿರು ಅದು ಸುಮಕ್ಕ. ಕಮೆಂಟ್ ಥ್ಯಾಂಕ್ ಯು ಅಂದು ಪನ್ನೊಂದು ಸುಮಕ್ಕ. ಸೂಪರ್ ಥ್ಯಾಂಕ್ ಯು. ನಾನು ಪೋಪೆ ಬೇಲೆ ಇದ್ದಿ ಹೌದಾ ಸುಮಕ್ಕ?
ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ. ಕುಂತಿ ಅಂತ ಹೇಳ್ತಿದ್ದಾರೆ ಎಸ್ ಎಮ್ ಅವರು. ಕುಂತಿ ಅಲ್ಲ ಎಸ್ ಎಮ್ ಅವರೇ. ಸುಮಾ ಅವರೇ, ಬಾವಾಜಿದ್ದು ಕಾಲ್ ಬಂತು. ನಿಮ್ಮ ಮಂಡೆ ಕಿರಣನ್. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಶ್ರೀಕೃಷ್ಣ ಅಲ್ಲ, ಶ್ರೀಕೃಷ್ಣ ತಪ್ಪು ಉತ್ತರ. ಕಮೆಂಟ್. ಥ್ಯಾಂಕ್ ಯು ಕಿರಣಣ್ಣ. ರವೀಂದ್ರಣ್ಣ ಹೋದ್ರಾ? ಕೃಷ್ಣ ಅಲ್ಲ ಶಿಲ್ಪ ಅವರೇ. ಹಾಗೆ ಲೈಕ್ ಕೊಡಿ ಆಯ್ತು ಎಲ್ರು. ಚಾನಲ್ ಸಬ್ ಮಾಡಿಲ್ಲ ಅಂದರೆ ಮಾಡಿಕೊಳ್ಳಿ. ಇಂದ್ರ ಕರೆಕ್ಟ್ ಆನ್ಸರ್, ಇಂದ್ರ. ನಾಳೆ ಕೂಡ ಬೇರೆ ಬೇರೆ ಕ್ವಶನ್ಗಳು ಬರುತ್ತೆ, ಆನ್ಸರ್ ಮಾಡಿ ಆಯಿತಾ. ಲೇಲೆ ಮುದ್ದು ನಿಮ್ಮ ಮಂಡೆ ಕಿರಣನ್. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ಇಲ್ಲ ಹೋದ್ರ. ಕ್ವಶನ್ ಚೇಂಜ್ ಮಾಡಿ. ಎಲ್ಲಿಗೆ ಚೇಂಜ್ ಮಾಡಿದೆ ಕಿರಣನ್ನ? ಸೂರ್ಯ ಅಲ್ಲ, ಸೂರ್ಯ ಅಲ್ಲ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ. ಈ ಚಂದ್ರ, ಈ ಚಂದ್ರ, ಅದರಲ್ಲಿ ಈ ಇಲ್ವೇ ಇಲ್ಲ ಅಲ್ಲ. ನೀವೆಂತ ಹೊಸ ಸೇರ್ಪಡೆ ಮಾಡಿದ್ದ ಆನ್ಸರ್? ಹೌದಾ ಕಿರಣಣ್ಣ? ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ರವೀಂದ್ರಣ್ಣ ಗಲ್ಲಿಗೊಮ್ಮೆ ಎಲ್ಲಿಗೆ ಹೋಗುದು?
ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ನಗ್ತಿದ್ದೀರಾ ನಗಿ ನಗಿ. ನಗು 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 ಚಿಕ್ಕಿ ಚಾರಿನ ಚೂಗು. ಗುಡ್ ಗುಡ್, ಥ್ಯಾಂಕ್ ಯು. ಹೈಡಲ್ಲಿ ಇರಬೇಡಿ, ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಗುಡ್ ಗುಡ್, ಥ್ಯಾಂಕ್ ಯು ಕಿರಣ್. ನೈಸ್ ನೈಸ್, ಥ್ಯಾಂಕ್ ಯು. ಮುದ್ದು ಮದುವೆ ಯಾವಾಗ ಹೇಳ್ತೇನೆ ಕಿರಣಣ್ಣ, ಹೇಳುತ್ತೇನೆ. ನೈಸ್ ನೈಸ್, ಥ್ಯಾಂಕ್ ಯು.
ಮುದ್ದು ಲೈವ್ ಮಾಡಿ ಬನ್ನಿ. ಲೈವ್ ಮಾಡ್ತಿದ್ದೇನಲ್ಲ, ಲೈವ್ ಮಾಡ್ತಿದ್ದೇನಲ್ಲ ಕಿರಣನ್ನ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಯಾರಲ್ಲ ಲೈವ್ ಹೆಣ್ಣು ಮಲ್ಪಡ, ಹೆಣ್ಣು ಮಲ್ತದ ಟುಗೆದರ್ ಲೈವ್ ಪಾಡ್ಗನ ಒಂತೆ ಬೊಟ್ಟು ಏರ್ ಜಾಯಿನ್ ಆಪರ್ ರವೀಂದ್ರಣ್ಣ ಜಾಯಿನ್ ಆಪರ, ಕಿರಣಣ್ಣ ಜಾಯಿನ್ ಆಪರ. ಈ ಲೈವ್ ಎಂಡ್ ಮಾಡ್ತದ ಟುಗೆದರ್ ಲೈವ್ ಪಾಡ್ವೆ. ಓಕೆನಾ ಪಾತಿರ್ಲೆ ಒಡೆ ಪಯ್ಯಾರ ಮಾರ ಓಯ್ ರಡ್ಜನ್ಲ ದೂರ ಪಯ್ಯಾರ తెలిపొచ్చి పళ్ళెనికి ರವೀಂದ್ರ ಬ್ರದರ್ ಈ ಟಿವಿ ಆಡ್ ಲೆಕ್ಕ ಗಡಿ ಗಡಿ ಒಡೆ ಮಾಯಿ ಕಾಪಕ್ಕೆ ಯಾನ್ ಪನ್ನೆಗೆ ಬಿಕೈಂಡ ನಿಕ್ಲಿಗೆ ಎರೆ ಕಾಂಡಲ್ಲ ಯಾನ್ ಏನು ಪಂಡ ಈ ಲೈವ್ ಎಂಡ್ ಮಲ್ತದ ಟುಗೆದರ್ ಲೈವ್ ಮಲ್ಪಗನ ಕೆನ್ನಿ ಜಾಯ್ನ್ ಆಪರ ಕೇನೊಂದುಲ್ಲ ಆನ್ಸರ್ ಮಲ್ಪಲಿ ಓ ಒಂಜಿಲ ಮನಿ ಪೂಜ ದಾದೆ ಮುದ್ದು ಸಿಸ್ಟರ್ ಓ ದೇವರನೇ ಆ ಪೂಜೆ ಎಲ್ಲನೇ ಅನ್ಬೇಕ ಒಂದು ಕಲ್ಕರ ಒಂದು ಎಗ್ ರವೀಂದ್ರಣ್ಣ ನಗ್ತಾ ಇದ್ದ పాడలే పోలే యాన్ ఎక్కడి నుంచి కేనందులో ఇస్తామనుకుంది పాడలేదు పాడచ్చు ನಾಗರಾಜ್ ಅಣ್ಣ ಹಾಯ್ ಹಾಯ್ ಎಂಚಲ್ಲರು ಲೈಕ್ ಕೊರ್ಲೆ ಲೈಕ್ ಕೊರಿಯರ್ ಅಂದು ನಾಗರಾಜ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ ಥ್ಯಾಂಕ್ ಯು ನಾಗರಾಜ್ ಅಣ್ಣ ಎಂಚಲ್ಲರೀರು ಚಾ ಪರಿಯಾರ ರವಿ ಅಣ್ಣ ನಮಸ್ತೆ ಅಂತ ನಾಗರಾಜ್ ಅಣ್ಣ ಆಂಡ್ ಆಂಡ ಚಾಂಡ್ ಬನ್ನಿ ಓಕೆ ಓಕೆ ಓ ಜನರೇ ಬನ್ನಿ ರವೀಂದ್ರ ಬ್ರದರ್ ಟುಗೆದರ್ ಲೈವ್ಗೆ ಜಾಯ್ನ್ ಆಲೆ ಓಕೆ ನಾಕೇನಂದುಲ್ಲ ಇರ್ಕಿರ ನಾನು ಆರು ಜಾಯ್ನ್ ಆಗಿದ್ದೀರ ಅಲ್ಲೇ ತಿಳಿಪುನು ಮಲ್ಲ ಕುತ್ಕೆ ನಾಗರಾಜಣ್ಣ ಚಾಪರಿಯ వండారప్ప ಬೇಲೆತ್ತಂಡೆ ನಾಚಿಕೆ ಹಾಕೊಂಡು ಎಂಚಿನೇರೆ ಪೊಣ್ಣು ನಾಡ್ರ ಹೋಗೋಣ ನಾಚಿಕೆ ಅವರ ಅಂದೇ ಇರಗ ಪೊಣ್ಣದು ವರ ವನ್ಯ ಹತ್ತು ಎಂಕಲ್ಲ ಟುಗೆದರ್ ಲೈವ್ ಮಲ್ಪ ಜಾಯಿನ್ ಆಲೆ ಬನ್ನಿ ನಾಚಿಕೆ ಈರ್ನ ವಾಯ್ಸ್ಗೆ ನೋಡಿ ಇಂಕ್
రవీంద్ర బ్రదర్ తెలిపర బన్నీ అత్తు సీరియస్ ಟಾಪಿಕ್ ಅವೇ ಬನ್ನಿಲ್ಲ ಕಿರಣನ್ನ ಯಾಕೆ ಅಂದೆ ರವೀಂದ್ರ ನನ್ನ ವಾಯ್ಸ್ ಶೋಕುಂಟು ಎಂಚ ಜಾಯಿನ್ ಆಪಿನಿ ಈರು ಮೊಬೈಲ್ದೆಲ್ಲ ನೂರ್ಲಿ ಜಾಯಿನ್ ಆಗ್ಲಿ ಕಮ್ಮಿ ಅದೇ ಕಿರಣನ್ನ ಯಾನ್ ಮರ ನಿಂಚೆ ಬಂದು ಕೊರೊಂದಿಲ್ಲ ಮೇರೆ ಒಂಜಿ ಕ್ವಶನ್ ಎಂಚ ಜಾಯಿನ್ ಆಪಿನಿ ಎಂಚ ಜಾಯಿನ್ ಆಪಿನಿ తెలుపులే ఐకొంజావర్ ಬಕ ಮರಂಜಿ ಜಾನ್ ಭಾಷಣ ಆಗ್ತಾನ ಪೋಸ್ಟ್ ಪೋಲೆ ಮುದ್ದು ಸಿಸ್ಟರ್ನ ಚಾನಲ್ ಇತ್ತೆಜ್ಜಿ ಎಲ್ಲ ಎಲ್ಲ ಓಕೆ ಬಂದಿಲ್ಲ ರವೀಂದ್ರನ್ನಿ ಒಂದು ಓಕೆ ಬಂದು ಎಲ್ಲ ನಾನು ಇನ್ನು ಲೈವ್ಗೆ ಬರ್ತಿದ್ದೀರ ಅಂದು ಕಿರಣನ್ನ ತೂಲೆ ಬೇಡಲ್ಲ ಎಲ್ಲ ರವೀಂದ್ರಣ್ಣನ ಒಂದು ದುರ್ಬಿನಿದಿದ್ದು ನಾಡ್ನಲ್ಲ ತಿಕ್ಕಯ್ಯ ಅವಂತೂ ಕನ್ಫರ್ಮ್ ಎಲ್ಲ ಜಾಯಿನ್ ಆಗ್ತದೆ ಅನ್ನ ಮುಚ್ಚು ಎನ್ನ ವಿಡಿಯೋ ತುಲೆ ಓಕೆ ಕಿರಣಣ್ಣ ರವೀಂದ್ರಣ್ಣ ಇರ್ಲ ತುಲೆ ಕಿರಣಣ್ಣನ ವಿಡಿಯೋ ಪ್ರಾಮಿಸ್ ಬರ್ತೆ ಬತ್ತು ಜರ್ಡಿರನ್ನು ಉಡುಪಿ ನಾಡನ್ ಬರ್ಪ ತೂಲೆ ಬೋದ ಇರೆಗ್ ಏರ್ ಪುರ ಬ್ಯಾಡ್ ಕಮೆಂಟ್ ಪಾಡ್ದೇರು ಅಕ್ಕಲೆಲ್ಲ ಇರ್ನ ವಾಯ್ಸ್ ಕೇಳಿ ಬಲಿ ಕೂಡು ಎಂಚ ಬಂದು ಗೊತ್ತಾಂಡೆಯ ಗೊತ್ತಾಪ ಬಿಡ್ಲೆ ಇಲ್ಲಿ ಫುಲ್ ಎನೌನ್ಸ್ ಮಾಡ್ತೀರ ಮಲ್ಪಲೆ ಕಮೆಂಟ್ ಪಾಡ್ಲೆ ಟುಗೆದರ್ ಲೈವ್ ದ ಟೈಮ್ ಓಕೆ ಕಿರಣಣ್ಣ ಇಂಚ ಪಾಡ್ಗ ನಮ್ಮ ಜೊತೆ ವಿಶೇಷ ವ್ಯಕ್ತಿ ಒಬ್ಬರಿದ್ದಾರೆ ಪಾಡ್ಗತೆ ಬನ್ನಿ ಜನರೇ ನಾಳೆ ಟುಗೆದರ್ ಲೈವ್ ಇದೆ ಹೌದು ಅಲ್ಲಿ ರವೀಂದ್ರಣ್ಣ ನಿಮಗೆ ಕ್ವಶನ್ ಕೇಳ್ತಾರೆ ನೀವು ಆನ್ಸರ್ ಮಾಡಿ ನೈಟ್ ಟುಗೆದರ್ ಲೈವ್ ಮಲ್ಪಲೆ ಮುದ್ದ ನೈಟ್ ಆಫ್ ಕಿರಣಣ್ಣ ಇಲ್ಲಾಡು ಜೋಕುಲ ಅಣ್ಣನ ಜೋಕುಲು ಪುರಲ್ಲಿರತ್ತೆ ಅಪುರ ರಗಳ ಹಾಕೊಂಡು ಅಕ್ಲ ಚೈ ಚುಯಿ ನಂದಿಪ್ಪ ಕದಾಂಡೆ ರವೀಂದ್ರಣ್ಣ ನಗ್ತಾ ಇದ್ದಾರೆ ಯಾನ್ ಬಾಕಿಲು ಬಾರ್ದು ಕುಲ್ಲೇರ ಆಗಲ್ ಟಕ 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 ಬೊಟ್ಟು ಚೈನ್ ಚುಯಿ ಚೈನ್ ಚುಯಿ ಬಂದಿರ್ಪೇ ಅಪುರ ಆಪ್ನ ಬೋಪುನ ಐಕ್ಯಾನ ಪಗೆಲ್ಡೆ ಲೈವ್ ಮಾಡ್ಕೊಂಡು ಸಂಡೆಲ್ಲ ಅಕ್ಲ ಇಜ್ಜಿರಡ ಮಾತ್ರ ಲೈವ್ ಮಾಡ್ಕೊಂಡು ಇತ್ತಂಡ ಲೈವ್ ಮಾಡ್ಕೊಂಡು ಅಕ್ಲೆಗೆ ಚಾಕ್ಲೇಟ್ ಕೊಡ್ದು ಪಕ್ಕಡೆ ಎವ್ವೇ ಚಾಕ್ಲೇಟ್ ಕೊರೋಣಲ್ಲ ಅಂಚಿನ ಅಕ್ಲೆಗೆ ಚಾಕ್ಲೇಟ್ ಚಿಪ್ಸ್ ಕೊರಲಿ ಒಂದ ಬರ್ತು ಕುಲ್ಲೇರು ಮನೆ ಬಂದು ಕೂಡ ಬರ್ತಿದ್ದೀರಾ ಎಂಕಿನಿ ನೈಟ್ ಉಂಡತೆ ನೈಟ್ ಇತ್ತು ಆನ್ ಡ್ಯೂಡ್ ಲೈವ್ ಏತು ಬೊಟ್ಟಾಪುಂಡು ಆತು ಬೊಟ್ಟು ಸೈಲೆಂಟ್ ದೀಪ
ಎಲ್ಲರೂ ಮಾಡುವುದುಂಟು. ఆన్ ది ఓడు ఆయన తాకుండు ఆన్ ది ఓడు ಏನನ್ನು ಮಾತ್ರ ಲೆಪ್ಪರಲ್ಲಿ ವೈರಲ್ ಲೈವ್ ಇದೆ ಬನ್ನಿ. ಯಾರು ಬರ್ತಾ ಇಲ್ಲ ರವೀಂದ್ರಣ್ಣ. ನಮ್ಮದು ಚಾನಲ್ ಹಳತ್ತಾಯ್ತಲ್ವಾ, ಹಾಗಾಗಿ ಯಾರು ಬರ್ತಾ ಇಲ್ಲ. ಜನ ಮಾತ್ರ ವಸ್ತು ఆందిది చెప్పున ఆందిది చెప్పున కిరణన్న పోయరా అతే కిరణన్న ఉల్లారా ಬಕ್ಕ ವಿಶೇಷ ದಾಲಜ್ಜಿ ಪನೋಡಿ ಈರ್ ಪನೋಡಿ ಎಂಕೇನು ಉಲ್ಲರ ಲಾಸ್ಟ್ ಮುಟ್ಟ ಏನ ಲೈವ್ ನಿಕ್ಲೇನ ಅಂದ್ರ ಅಜ್ಜನ ಇನಿ ಮೇರ್ಲ ವೈದ್ಯರು ಏರು ಕೃಷ್ಣಣ್ಣ ಬೆಚ್ಚೊಡಿತ್ತೇರಾರು ಆರ್ನ ಲೈವ್ ಆವೊಂದಿತ್ತು ನಂಗೆ ಯಾನ್ ಲೈವ್ ಮಾಡ್ತೊಂದಿತ್ತೆ. ಸೂಪರ್, ಥ್ಯಾಂಕ್ ಯು. ಫೋನಾಗ ಬಂತೆ ಪಂಡ ಹೈಡಲ್ಲಿ ಇರಬೇಡಿ ಬನ್ನಿ ಜನರ ಅಂತ ರವೀಂದ್ರಣ್ಣ. ಓಕೆ ಕಿರಣಣ್ಣ. ನಾ ಒಂತೆ ದಿನ ಇಪ್ಪುನ ವೈಟಿಡ್ ದಾಯಿಗ್ ದಾದಾಂಡು ರವೀಂದ್ರಣ್ಣ ಯೋಚನೆ ಮಾಡ್ತಂದು ಸಾಕಂಡು ವೈಟಿ ಓರು ಅಂದೆ ರಂಜಿತ್ ಅಣ್ಣ ಹಾಯ್ ಹಾಯ್. ದಾದಾಂಡ್ ಹಿಂದುತ್ವದ ಭದ್ರಕೋಟೆ. ರಂಜಿತ್ ಅಣ್ಣ ಬರ್ತೀರಿ ಚಾ ಪರಿಯಾರ ಏರ್ಲ ಬರ್ಪುಜೇರು ಅಂದೆ ತೂಲೆ ಎನ್ನೈಕ್ಲ ಏರ್ಲ ಬರ್ಪುಜೇರು ಅವು ಸ್ಕ್ರೀನ್ ದೆಪ್ಪಲೆ ಬೇತೆ ಬಾಡ್ಲೆ. ಓಕೆ ಓಕೆ ಸಪೋರ್ಟು ಥ್ಯಾಂಕ್ ಯು ರವೀಂದ್ರಣ್ಣ. ಇಜ್ಜಿ ಸಿರ್ನಾಡು ಇಜ್ಜಿ ಬೇತೆ ಸ್ಕ್ರೀನ್ ಹೋಗ್ಬೋಡು. ದತ್ತ ಬ್ಲ್ಯಾಂಕ್ ದಿಯದು ರಂಜಿತ್ ಬ್ರೋ ಹಾಯ್ ಹಲೋ ಹೇಗಿದ್ದೀರಿ ನೀವು? ಗುಡ್ ಆಫ್ಟರ್ನೂನ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್. ನೋಡಿ ರಂಜಿತ್ ಅಣ್ಣ ಕಟೀಲ್ದ ಅಮ್ಮ ಪಾಡ್ಲೆ ಕಟೀಲ್ದನ ಅವು ಇತ್ತ ಫೋಟೋ ಇಜ್ಜ ಅಂತಿ ಬ್ಲಾಕ್ ಅದು ಬರ್ತಲ್ಲ. ಹಾಂ ಸಪೋರ್ಟು ಥ್ಯಾಂಕ್ ಯು ರವೀಂದ್ರಣ್ಣ. ಕಮೆಂಟ್ ತೋಜುಂಡತೆ ನೆಟ್ ಸ್ಕ್ರೀನ್ಡ್ ಕಮೆಂಟ್ ತೋಜುಂಡ ರೋಹನ್ ಹಾಯ್. ಎಂತ ಹಿಂದಿಯಾ? ಹಿಂದಿ ಬರಲ್ಲ ರೋಹನ್. ಕನ್ನಡ
ಓನ್ಲಿ ಕನ್ನಡ, ತುಳು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಹಿಂದುತ್ವದ ಭದ್ರಕೋಟೆ ಅಂತ ರಂಜಿತಣ್ಣ. ಕಿರಣಣ್ಣ ಹೋದ್ರಾ? ಎಲ್ಲಿ ಹೋದ್ರಿ? ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಇನಿದಾದ ಸ್ಪೆಷಲ್ ಇನಿ ಮೀನಿ ಇರಗದಾದೆ ರೋಹನ್ ಅಂಚೆ ಲೈಕ್ ಕೊಡ್ತು ಜರಡ ಲೈಕ್ ಕೊರ್ಲೆ ಇರೇನೆ ಆನೆ ಕಡೆ ಮೇರ್ನ ಲೈವ್ ಉಡ್ತು ಜ್ಯೋತಿಷಿಸ್ನ ಲೈವ್ ಉಡು ಅದೇ ಇತ್ತರ ತೇರು ವೆಜ್ ನಾನು ಸೌಖ್ಯ ರಂಜಿತ್ ಬ್ರೋ ಅಂತ ಕಿರಣಣ್ಣ. ನಮ್ಮ ತಂಡದ ಸದಸ್ಯ ಹಿಂದುತ್ವದ ಭದ್ರಕೋಟೆ ಅಂತ ರಂಜಿತಣ್ಣ. ಗುಡ್ ಗುಡ್, ಥ್ಯಾಂಕ್ ಯು ರವೀಂದ್ರಣ್ಣ. ಎಸ್ ಅಂತ ಹೇಳ್ತಿದ್ದಾರೆ ರೋಹನ್ ಅವರು. ನಾನು ಮೊದಲು ಹೋಗಿದ್ದೆ, ನೀವು ಮತ್ತೆ ಬಂದ್ರಿ. ನಾನು ಮೊದಲು ಹೋಗಿ ಕಮೆಂಟ್ ಎಲ್ಲ ಮಾಡಿ ವಾಪಸ್ ಬಂದೆ. ಗುಡ್ ಗುಡ್, ಥ್ಯಾಂಕ್ ಯು ಕಿರಣಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ರಂಜಿತಣ್ಣ ಎಲ್ಲಿ ಹೋದ್ರಿ? ಇದ್ದೀರಾ? ಸೂಪರ್, ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸೂಪರ್ ಸೂಪರ್, ಥ್ಯಾಂಕ್ ಯು. ಕಮೆಂಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಹಾಯ್ ಕೃಷ್ಣಣ್ಣ, ಹಾಯ್. ಎಂಚಿನ ಜೈದನ ಸುದ್ದಿಲ್ಲ ಇಜ್ಜಿರ್ನ. ಕೃಷ್ಣ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಉಲ್ಲಾರ ಯಾನುಲ್ಲ ಈರುಲ್ಲಾರ ಮಲ್ಲೆ ಇರ್ನ ಸುದ್ದಿ ಇಜ್ಜಿ ಲೈವ್ ಮಲ್ತದ ಅಡೆಗೆ ನಿದ್ರೆನ ದಾದಾಗತ್ತ. ಹಾಯ್ ರವಿ ಅಣ್ಣ ಅಂತ ಕೃಷ್ಣಣ್ಣ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಅದೇ ರವೀಂದ್ರಣ್ಣ ಯಾರು ಲೈವ್ ಮಲ್ತೊಂದು ಇತ್ಲಕನೆ ಅಡೆಗೆ ನಿದ್ರೆ ನಾನು ಗೊತ್ತೇ ಇಜ್ಜ ಅಂತ ಇತ್ತಲಾಕೊಂಬತ್ತೀರಿ. ಟುಡೇ ಸ್ಪೆಷಲ್ ಕ್ಲಾಸ್ ಉಂಡಿ ಎಂಕ್ ಮುದ್ದು ಸಿಸ್ಟರ್ ಏರ್ನ ಕಿರಣಣ್ಣ ಏರಿರೆ ಕ್ಲಾಸ್ ದೇತೊನ್ನಕು ಕ್ಲಾಸ್ ಟೀಚರ್ ಏರ್ ಕ್ಲಾಸ್ ಇರೇನು ನೆಲ್ಪಾವಿತ್ತೆ ತೋಲೆ ನೆಲ್ಪಾಲಿ ಓಲ್ ನೆನಪಾಗುತ್ತಿತ್ತ. ಬನ್ನಿ ಜನರೇ, ಹೌದು ಬನ್ನಿ.
మర్యాదగా 5 గంటೆಗೆ ಲೈವ್‌ಗೆ ಬಲೆ ತೂಲೆ ರವೀಂದ್ರಣ್ಣ ಬೆದರಿಕೆ ಬಾಡ್ನು ತುಲೆ ಎನ್ನ ಕ್ಲೋಸ್‌ನ ಲೈವ್ ಆನ್ ಉಂಡು ಅಂದ ಇರು ಪೋತು ಬಲ್ಲೆ ಕಿರಣರ್ನ ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಕೃಷ್ಣಣ್ಣ ಥ್ಯಾಂಕ್ ಯು. ಲೈವಲ್ಲಿ ಬೆದರಿಕೆ ಕರೆಗಳು ಬರ್ತಾ ಇದೆ ಕೃಷ್ಣಣ್ಣನಿಂದ ಅಲ್ವಾ ಕೃಷ್ಣಣ್ಣ? ನೈಟ್ ಪೋಕರ ಒಂಜಿಗಳಿಗೆ ಪೋದು ಅಲ್ಲಿತ್ತೆ ಬೇಜಾರವ್ರ ಬಲ್ಯತಿ ಓದು ಕಮೆಂಟ್ ಮಾಡ್ದು ಬಲ್ಲಿ ಓ ಸಿಂಟ್ಯಾಕ್ಸ್ ನಿಮ್ಮ ಅಜ್ಜ ಕಪ್ಪರಂಟೆ ಇರು ನಾಗವಲ್ಲಿ 2 ಇಯರ್ 5 ಮಂತ್ ಪರಿಚಯ ನಂದೇ. ಓಕೆ ನಾಗವಲ್ಲಿ ಕುಳ್ಳಿ ಎಲ್ಲ ಬಂತ. ರವೀಂದ್ರಣ್ಣ ಮುದ್ದು ಅಂತೇಳಿ ನಗ್ತಾ ಇದ್ದಾರೆ. ಓ ಜನರೇ ಬನ್ನಿ ಮಾತಾಡುವ. ಚಿಪ್ಸ್ ಹೌದಾ? ಚಿಪ್ಸ್ ಬುರ್ದು ಕೊರ್ಪುಜ್ಜಿ ಈರ ತಾರ ಮುದ್ದು ಯಾನ್ ಕೆಲವು ಲೈವ್ ಪೋಂಡ ಬೇಜಾರಾಪುಂಡು ಗೊತ್ತಾನೆ ಅಂಕೋಡ ತುಯ್ಯ ಲೈವ್ ಇರೇ ಬಕ ದಾಯಿಗೆ ಯಾನ್ ಸರಿ ಪಂಡೆ ಜ್ಯೂಸ್ ಮುದ್ದು ಅಂತ ಕೃಷ್ಣಣ್ಣ ಯಾನ್ ಪನ್ನೆ ಒಂಜಿಲ ಗೆಂಜರು ಬೊಕ್ಕ ಡೈಲಾಗ್ ಹಾಕೋರೆ ಯಾನ್ ಇಜ್ಜಿ ಅಂಚೆ ಇಜ್ಜಿ ಇಂಚೆ ಇಜ್ಜಿ ಬೊಕ್ಕ ತುನಗ ಅವೇ ರವೀಂದ್ರಣ್ಣ ಯಾನ್ ತುಯ್ಯ ಕೋಡೆ ಯಾನ್ ಇರೇ ಪನೋಡಿಂದಿತ್ತೆ ಬೊರ್ಚಿಂದ ಇರ್ ಪಂಡಕೇನು ರಡ್ಡು ಜನರ. ಓಕೆ ಕಿರಣಣ್ಣ ಇಂಚನೆ ಎಪ್ಪಲೆ ಎಪ್ಪಲ ಕೃಷ್ಣಣ್ಣ ಎಲ್ಲಿ ಹೋದ್ರಿ? ಇದ್ದೀರಾ? ಮಲಗಿದ್ರ? ಸೂಪರ್ ಥ್ಯಾಂಕ್ ಯು మరణి పండ ఇరి కేండ కాల్ పాత్రండల మర్యాద ఎంక మర్యాద ಕಪರಂಟೆ ಅಂದ ಇದ್ದೇನೆ ಕಪರಂಟೆ ಎಂಕೇತು ಬಂಡಲ ಭಾಷೆ ನಿಜ ಅಂದ್ ಯಾಮರ ನೀರೇ ಕಾಲ್ಡ್ ಏತು ಬಂದಿச்சு ನಾನಾ ಒಂದು ಎಂಕ್ ಪಂಡ್ರ ಇರೇನು ಉದ್ಧಾರ ಅನ್ಪರ ಏನರ್ಥ ಅಂತ ಆ ದೇವರು ಬರ್ತಂಡಲ್ಲ ಇದು ಸರಿಯಾಗ್ಬಿಚ್ಚು. ಸತೀಶ್ ಅವರೇ ಹಾಯ್ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರಾ? ಗುಡ್ ಈವ್ನಿಂಗ್. ಕಾಫಿ ಟೀ ಆಯಿತಾ? ಇಲ್ಲ, ನಿಮ್ದಾಯ್ತಾ? ನಾವು ಲೈಕ್ ಕೊಟ್ಟಿದ್ದೇವೆ, ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ. ರವೀಂದ್ರಣ್ಣ ಇನ್ನಾಗಲ್ಲ, ಇನ್ನು ನಾನು ಕಾಲ್ ಮಾಡಿದ್ರು ಕಷ್ಟ ನಿಮಗೆ. ಸುರುಕು ಈರುದ್ದಾರಲ್ಲೇ ಫಸ್ಟ್ ಈರುದ್ದಾರಲ್ಲ ಕೃಷ್ಣನ ಗುದ್ವೆ ತಲೆ ಇಲ್ಲ ಮಂಡಿ
ನೇರ ಪ್ರಸಾರಕ್ಕೆ ಬಂದವರಿಗೆಲ್ರಿಗೂ ಕಾಫಿ ಟೀಗೆ ಆಯಿತಾ ಅಂತ ಕೇಳ್ತಿದ್ದಾರೆ ಸತೀಶ್ ಅವರು. ಸೂಪರ್ ಸೂಪರ್ ನೇರ ಪ್ರಸಾರ, ಥ್ಯಾಂಕ್ ಯು. ಹಾಗೆ ಲೈಕ್ ಕೊಡದವರು ಲೈಕ್ ಕೊಡಿ. ಟೆಸ್ಟ್ ಮಲ್ಪುನು ಏರೇನು ಟೆಸ್ಟ್ ಮಲ್ಪುನು ಇದು ಡಾಕ್ಟ್ರ ಟೆಸ್ಟ್ ಮಲ್ಪರ. ನೀವು ಒಮ್ಮೆ ಸುಮ್ಮನೆ ಇರಿ ರವೀಂದ್ರಣ್ಣ, ನನಗೆ ಮತ್ತೆ ನೋಡಿ ಇವರು ಕೊಡುವುದಿಲ್ಲ ಕಾಫಿ ಟೀ, ಕುರೆ ಮುದ್ದು ಅಂತ ಹೇಳ್ತಿದ್ದಾರೆ ಕೃಷ್ಣನ್. ಭಟ್ರೆ ನಿಮ್ಮದು ಪೂಜೆ ಮುಗೀತಾ ಹೇಳಿ. ಓ ಭಟ್ರೆ, ಪೂಜೆ ಮುಗೀತಾ? ಪೂಜೆ ಮಾಡಿ ಮೊದಲು, ಸರಿ ಆಗ್ತೀರಿ. ಸೂಪರ್ ಸೂಪರ್, ಥ್ಯಾಂಕ್ ಯು. ರವೀಂದ್ರಣ್ಣನ ಆಗ್ತಾ ಇದ್ದಾರೆ. ಸತೀಶ್ ಅವರು ಇದ್ದೀರಾ? ಯಾರಿದ್ದೀರಾ? ಎಲ್ಲ ಹೋದ್ರಾ? ಓ ಜನರೇ, ಎಂಥದ ಕಪರಂಟಿ ನಿಮ್ಮದು. ಹೌದು, ನೀವು ಪೂಜೆ ಮಾಡಿ ಬನ್ನಿ, ಸರಿ ಆಗ್ತೀರಾ. ನಿಮ್ಮದು ಪೂಜೆ ಸರಿ ಆಗಲಿಲ್ಲ ಇವತ್ತು, ನೀವು ಇನ್ನೊಮ್ಮೆ ಪೂಜೆ ಮಾಡಿ ಬನ್ನಿ. ಏತನೆಲ್ಲ ಮರ್ಯಾದೆ ಇಜ್ಜಿ ಎಬ್ಬೆ ದೇವರನ್ನೇ ಏರೇನು ಅಂಡಲ್ಲ ಸರಿ ಮಲ್ಪೊಲಿ ಇರೇನಾಗ್ತಾರೆ ರವೀಂದ್ರಣ್ಣ. ದೇವೇರು ಭಕ್ತನಲ್ಲ ಪಿರಾನೆ ಪೂವೇರು ದೇವೇರು ಬತ್ತದ್ಲ ಪಿರಾನೆ ಪೂವೇರು ಇರೇನು ಸರಿ ಮಲ್ಪರ ಒಂದಿಂದ. ಚಾ ಪರಿಹಾರ ಚಾ ಇಜ್ಜಿ ಕೇಶವಣ್ಣ. ಗೋಂಕೂರು ಕಪ್ಪೆ ನೀವು, ನಾವಿದ್ದೀವಿ ಅಂತ ಸತೀಶ್ ಅವರು. ಹೌದಾ? ಸ್ಕಿಪ್ ರಾಣಿ ಯಾರು? ಕಿರಣಣ್ಣ ಎಂತ ಸ್ಕಿಪ್ ಮಾಡಿದೆ? ನೀವು ಎಲ್ಲಿದ್ದೀರಿ? ಎಲ್ಲಿ ಸ್ಕಿಪ್ ಮಾಡಲಿಲ್ಲ ನಾನು. ದೇವೇರ್ನ ಒಟ್ಟುಗ್ಲ ಗಲಾಟೆ ಅವಿರ್ನ ಮಂಡೆ ಇರ್ನ ಅವಸ್ಥೆ ನೀವು. ಇಲ್ಲಿ ನೋಡಿ ಕೃಷ್ಣ ದೇವರಿದ್ದಾರೆ ಅಲ್ವಾ? ಕಿರಣಣ್ಣ ಹೋಗಿ ಬಂದ್ರ? ನಾನು ಹೇಳಿದ್ದಕ್ಕೆ ಹೋದ್ರ ನೀವು? ಅವರಿಗೆ ಸ್ವಲ್ಪ ಕಾಣುವುದಿಲ್ಲ ಕಿರಣಣ್ಣ. ಎಂತ ಮಾರ ನೀವು, ಎಂತ ಹಾಕಿದ್ರಿ ಕಿರಣಣ್ಣ? ಇಲ್ಲ, ಅಲ್ಲಿ ಥ್ಯಾಂಕ್ ಯು ಅಂತ ಮಾತ್ರ ಇರೋದು. ನಾನು ಅವರ ಚಾನಲ್ ಚೆಕ್ ಮಾಡಿದೆ. ಕೃಷ್ಣಣ್ಣ ನಿಮ್ಮ ಮಂಡೆಗೆ ಕೊಡ್ತೇನೆ ನೋಡಿ. ಕಣ್ಣು ಸ್ವಲ್ಪ ಮಂದಾಗಿದೆ, ಅದು ನಿಮಗೆ ಕಣ್ಣು, ನಿಮಗೆ ಅದು ಪೂಜೆ ಮಾಡಿ ಮಾಡಿ ಇಟ್ಟಲ್ಲ, ಈಗ ಕಣ್ಣು ಸರಿಯಾಗಿ ಕಾಣುದಿಲ್ಲ. ಹೋಗಿ ಕನ್ನಡಕ್ಕೆ ಇಟ್ಕೊಂಡು ಬನ್ನಿ. ನೋಡ ಕಪರಂತೆ ಎಂತ ನೋಡುದು, ಎಂತ ನೋಡುದು. ಅಲ್ಲಿ ಅವರು ಥ್ಯಾಂಕ್ ಯು ಮಾತ್ರ ಹಾಕಿದ್ದು ಕಿರಣಣ್ಣ, ಮತ್ತೆ ಎಂತ ಹಾಕ್ಲಿಲ್ಲ. ನಾನು 2 ಸರಿ ಚೆಕ್ ಮಾಡಿದ್ದು. ಹೌದು, ಇಷ್ಟು ಬೇಗ ಅಜ್ಜಿ ಆದ್ಲು ನಿಮ್ಮ ಮಂಡೆ ಕಿರಣಣ್ಣ. ಎಲ್ಲಿಂಟು ನೀವು ಮೆಸೇಜ್ ಇನ್ನೊಮ್ಮೆ ಹಾಕಿ. ಅದು ಎಂತ ಹಾಕಿದ್ರು? ಅದು ಎಂತ ಮೆಸೇಜ್ ಅಷ್ಟು ದೊಡ್ಡದು? ನೋಡುವ. ಸಿಂಟೆಕ್ಸ್ ಫುಲ್ ಆಯ್ತಾ? ನಿಮ್ಮ ಮಂಡೆ ಗುದ್ದುತ್ತೇನೆ ನೋಡಿ.
ರವೀಂದ್ರಣ್ಣ ಎಂತಾಯಿತು ನಿಮಗೆ? ನಾಳೆಗೆ ರಜೆ ಹಾಕ್ತಿದ್ದೀರಾ? ನಗ್ತಾ ಇದ್ದೀರಾ? ಬೇಗ ಬೇಗ ಲೈಕ್ ಕೊಡಿ ಗೈಸ್, ಕಮೆಂಟ್ ಹಾಕಿ. ಸ್ವಲ್ಪ ಹೊತ್ತಲ್ಲೇ ಲೈವ್ ಎಂಡ್ ಆಗುತ್ತೆ, ಹಾಗಾಗಿ ಬೇಗ ಬೇಗ ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಕಮೆಂಟ್ ಮಾಡೋದವ್ರು ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಕುಳ್ಳಿ ಮುದ್ದು ಹೇಗೆ ಇದ್ದೀರಾ? ಗೊತ್ತಿಲ್ಲ ಅವರು ಹೇಗಿದ್ದಾರೆ ಕೃಷ್ಣಣ್ಣ. ಗೈಸ್ ಬನ್ನಿ, ಹೌದು ಗೈಸ್ ಬನ್ನಿ, ನಿಮ್ಮ ಜೊತೆ ನನ್ನ ಮಾತುಕತೆ ಸ್ವಲ್ಪ ಹೊತ್ತು ಮಾತ್ರ. ಯಾನ್ ಪದ್ಯ ಪನ್ನೊಂದು ಅಂಡಲ ಎತ್ತೆ ಲಗಾಡಿದೆತ್ತೇರು ಪದ್ಯ ಬಂತು ನಾವು ಪಾಪಿ ಪದ್ಯ ಪಂಡ್ರ ಬುಡ್ಜಿ. ಕಿರಣ್ ಅಣ್ಣ ಥ್ಯಾಂಕ್ ಯು. ನಾನು ಪದ್ಯ ಪೂರ ಇಜ್ಜನ್ನ, ನಾನು ಏನೆತ್ತಂಡಲ್ಲ ಇಂಚೆನೆ ಕುಕ್ಕುದ ಮರ ಒಕ್ಕ ತಾರದ ಮರ ಅವೇನ ನಾಡವು. ಗೈಸ್ ಬನ್ನಿ, ಬನ್ಸುಂಟು ಮುದ್ದು ಅವರು ಕೊಡ್ತಾರಂತ ಕೃಷ್ಣಣ್ಣ ಕೇಳಿತಾ. ಇನ್ನು ಮಾವಿನ ಮರ ಎಲ್ಲಿಂಟು, ತೆಂಗಿನ ಮರ ಎಲ್ಲಿಂಟು, ಅದ್ರದ್ದೇ. ಸೂಪರ್, ಥ್ಯಾಂಕ್ ಯು ಕೃಷ್ಣಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಎಲ್ಲ ಹೋದ್ರು, ನಾನು ಎಂಡು ಮಾಡೋದು ಒಳ್ಳೇದಂತ ಅಲ್ವಾ? ಎಂಡ್ ಮಾಡಬೇಕಾ? ಸಪೋರ್ಟು, ಥ್ಯಾಂಕ್ ಯು ರವೀಂದ್ರಣ್ಣ. ಸಪೋರ್ಟು, ಥ್ಯಾಂಕ್ ಯು. ಪೆಜಕಾಯಿ ಮರ ಎಲ್ಲಿ ಉಂಟು ನೋಡಿ. ಆಯ್ತಾಯ್ತು, ನೋಡುವ ಕೃಷ್ಣಣ್ಣ, ಓಕೆನಾ? ಮುದ್ದು 2,000 ಅಂತ ಹೇಳ್ತಿದ್ದಾರೆ. ಕಪರಂಟೆ ನೀವು. ನೋಡಿ ಕೃಷ್ಣಣ್ಣ, ನನ್ನ ಲೈವ್ಗೆ ದೃಷ್ಟಿ ಬಿದ್ದಿದೆ. ನೀವೊಂದು ದೊಡ್ಡ ನೂಲು ಕಟ್ಟಿ ಆಯ್ತು, ನಿಮಗೆ ದೊಡ್ಡ ನೂಲು ಕಟ್ಕೊಳ್ಳಿ. ನನ್ನ ಲೈವ್ಗೆ ದೃಷ್ಟಿ ಬಿದ್ದಿದೆ. ರವೀಂದ್ರಣ್ಣ ಆಗ್ತಾ ಇದ್ದಾರೆ. ಅದು ಇವರದೇ, ಮಹೇಶ್ ಅಣ್ಣನ ಕಣ್ಣು ಬಿದ್ದದ್ದು. ಚಂದ ಲೈವ್ ಆಗ್ತಿತ್ತು ಮಾರೆ, ಹೋದ್ರು. ಚೇರಂಟೆ ಗೊತ್ತುಂಡು ಕಪರಂಟೆ ಪಂಡದಾದ ಕೃಷ್ಣ ಬ್ರದರ್ ಅಂತ ಕಿರಣಣ್ಣ. ಅವನಿಗೆ ಕಪ್ಪೆದ ಕಿನ್ನಿಗೆ ಹೆಂಗ್ ಗೊತ್ತುಜ್ಜಿ, ಆ ಮೇರ್ ಮಹೇಶ್ ಅಣ್ಣ ಕಪ್ಪೆದ ಕಿನ್ನಿವನಂದಿತ್ತು, ಅದನ್ನ ಅರೆಗೆ ಗೊತ್ತು. ಐಡ್ ಕುದೊಂದು ಕೇನೊಂದು ಇಪ್ಪೇರು ಸೊ ಕೂಡ ನಾನು ಬೈಯಡ ಅರ್ಧ ದೆಪ್ಪುಗೆ ಅಂತ ಬೈಯಡ ಬಡ್ಡಿ ಅಸಲ್ ದೆಪ್ಪು ಇರ್ತದೆ. ಚೇರಂಟೆದ ಅಣ್ಣೆ ಪುಡ ಚೇರಂಟೆದ ಅಣ್ಣೆ ಕಪರಂಟೆ.
ಸತೀಶ್ ಅವರು ಇದ್ದೀರಲ್ಲ, ನೀವು ಇದ್ದೀರಂತ ನನಗೆ ಗೊತ್ತು. ಅವು ಕೃಷ್ಣಣ್ಣನ ಕೃಷ್ಣಣ್ಣನ ಅನ್ನೆ ಕಪ್ಪರಂಟ. ಓ ಗೈಸ್ ಮಾತಾಡಿ, ನಗ್ತಿದ್ದಾರೆ ರವೀಂದ್ರಣ್ಣ. ಜನರೇ ಮಾತಾಡಿ. ಏರ್ಲ ಮನೆ ಪೂಜೆ ಕುಕ್ಕು ಬಾಳ ಕುಕ್ಕು 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 ಕುಕ್ಕು. ರವೀಂದ್ರ ಬ್ರದರ್ ಈರು ದೂರಕ್ಕೆ ಹೋದು ಬರ್ಪುನಿ ಕೇನಂದಿರ್ಲೇರಿ ಕಿರಣ್ ಕೃಷ್ಣಣ್ಣೆ ಬಲ್ತಿರ್ತಲಿ. ಕೃಷ್ಣಣ್ಣೆ ಎಸ್ಕೇಪ್ ಒಂಜಿ ಮೆಲೋಡಿ ಸಾಂಗ್ ಪನ್ಲೆ ಯಾನ್ ಸಾಂಗ್ ಪನ್ಪುನ ಬಿಡ್ತೆ ಕಿರಣನ್ನ ಸಾಂಗ್ ಪನ್ಪುನ ಬಿಡ್ತೆ. ಎನ್ನ ಸಾಂಗ್ ಹಿಡ್ದು ಬೇತಕ್ಕನ ಸಾಂಗ್ ಹಾಳವರ ಬರ್ಲಿಂದು ಸಾಂಗನ್ನೇ ಬಿಡ್ದು ಬಿಡ್ತೆ. ಒಳ್ಳೆ ಬನಂದಿಲ್ಲ ರವೀಂದ್ರನ್ ದಾಯಿ ದಾಯಿಗೋ ಬೊರ್ಚಿಂದಾಂಡು ವಾಯ್ಸ್ ಸರಿ ಇಜ್ಜಿ ಕಿರಣನ್ನ ಐಕ್ ಕುಕ್ಕುಂಡು ಕುಕ್ಕುಂಡು ಬೋಡೆ ಕೊಯ್ಲೆಲ್ಲ ಕುಕ್ಕು ಕೊಯ್ಲು ದೋಂಟಿಂಡು ಕುಕ್ಕು ಕೊಯ್ಲು ದೋಂಟಿ ಬಡಂದಿಜ್ಜಿ ಉದ್ದೆತ್ತಡನಿಗ್ಲೆ ಹೆಕ್ಕುಂಡು ಕೈಕ್. ನಾಯಿ ಬಗಳಿದರೆ ದೇವಲೋಕ ಹಾಳಾಗೋದಿಲ್ಲ. ಆದರೆ ನಮಗೆ ಅದು ಒಂದು ಮನಸ್ಸಿಗೆ ತಟ್ಟುತ್ತಲ್ವಾ ರವೀಂದ್ರಣ್ಣ. ಅಂದರೆ ಅದು ದೊಡ್ಡವರೆಲ್ಲ ಹಾಡಿರುವಂಥದ್ದು ನಾವು ಹಾಳು ಮಾಡ್ತಿದ್ದೇವೆ ಅಂದರೆ ನಮಗೂ ಕೂಡ ಬೇಜಾರಾಗುತ್ತಲ್ವ. ಶೇಖರ್ ಕುಳಾಲ್ ಹಾಯ್ ಹಾಯ್, ಹೇಗಿದ್ದೀರಾ? ಏರಂಚ ಪಂಡಿನಿ ಏರ್ಲ ಇಜ್ಜಿ ರವೀಂದ್ರ ಅಣ್ಣ ಬಿಡ್ಲೆ ಯಾನ ಬನ್ನಿ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಶೇಖರ್ ಕುಲಾಲ್ ಅವರೇ ಟೀ ಆಯಿತಾ? ರವೀಂದ್ರ ಬ್ರದರ್ ಫೋನ್ಡು ಗಿಡಪ್ಪೇರು ಮುದ್ದು ಸಿಸ್ಟರ್ ಕಲ್ಲು ಬತ್ತೆ ಇಜ್ಜಪ್ಪ ಗಿಡಪ್ಪನ ಸೀನ್ ಇಜ್ಜಿ ಕುಕ್ಕು ಕೊಯ್ಯಾರ ಹತ್ತನತಿ ಕೊಯ್ಲೆ ಕೊಯ್ಲೆ ಚಾಂಡಿ ಇಜ್ಜಿ ಇರ್ನಾಂಡ ಇರು ತುಳು ಬರ್ಕೊಂಡ ಇರೆಗೆ ಇರೆ ಕುಕ್ಕು ಬೋಡೆ ಅಂಡಲ್ಲ 2-3 ಕುಕ್ಕು ಕೊಯ್ದು ಕೊಂಡ್ಲವೆ ಕುಕ್ಕು ಖಾಲಿ ಅವಡು ಮರತ ಕೊಯ್ಲೆ ಮಾವಿನ ಹಣ್ಣು ಬೇಕಾದವರು ಬೇಗ ಬನ್ನಿ, ಮಾವಿನ ಹಣ್ಣು ಕೊಯ್ದು ತಿನ್ನಿ. ಕುಕ್ಕೊಂಡು ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಪೆಲಕ ಇಷ್ಟ ಪಾರ್ಸೆಲ್ ಮಲ್ಪಲೆ ಒಡಗಿಂದು ಪಾರ್ಸೆಲ್ ಮಲ್ತೀನಿ ಕಿರಣನ್ನ ಇರು ಅಡ್ರೆಸ್ ಕೊರ್ಲಿ
ಒಂಜಿ ಕುಜ್ಜೆನ್ ಪಾಡ್ಗಂಚ್. ದೂರ ಪೋಯಿರ್ ಪೂರ ಜೆತ್ತರ ದಾದ ಕಥ ಓ ಪಾತೆರ್ಲೆ. ನಿಕ್ಲೆ ನಾನು ಜೆಪ್ಲವರ ರವೀಂದ್ರ ಬ್ರದರ್ ಪಾರ್ಸೆಲ್ ಮನ್ಪ್ಲೆ ಪನೊಂದುಲ್ಲೆರ್ ಕಿರಣನ್. ಎಲ್ಲಿ ಹೋದ್ರಿ ಇದ್ದೀರಾ ಹೋದ್ರಾ? ಎಂತ ನಗೋದು ರವೀಂದ್ರಣ್ಣ? ಅಜ್ಜನ ಸಾಂಗ್ ಪಂಡ್ರ ಏರ್ನಲ್ಲ ಪರ್ಮಿಷನ್ಗೆ ನೋಡಿದ್ ನಿಜ್ಜಾತಿ. ಅಜ್ಜನ ಸಾಂಗ್ ಪಂಡ್ರ ಏರ್ನಲ್ಲ ಪರ್ಮಿಷನ್ಗೆ ನೋಡಿ ನಿಜ್ಜಾತಿ. ಸೂಪರ್ ಸೂಪರ್, ಥ್ಯಾಂಕ್ ಯು. ಏರ್ನಲ್ಲ ಪರ್ಮಿಷನ್ ಬುಡ್ಚಿ ಸ್ಕ್ರೀನ್ ಶಾಟ್ ಇದು ನಿಜ. ಅಂಚ ಪಂಡಿನಿಗೆ ಏರು ಏರೋ ಒಂಜಿ ಅವು ಗೊತ್ತಿತ್ತು ನಕ್ಲ ದಿಕ್ಕು ದಯಪಂಡ ದಯಗಿಂದು ಹಚ್ಚಿ ಬಿಡ್ಲೆ. ರವೀಂದ್ರ ಬ್ರದರ್ ಪೆಲಕಾಯಿ ಪಾರ್ಸೆಲ್ ಮಾಡಿ ಕಳಿಸಿ ಅಂತ ಹೇಳ್ತಿದ್ದಾರೆ ಕಿರಣನ್ನು. ಕಾರನ್ನು ಪಾಸದ ನೆಲಕ್ಕೆ ಹಾಕೋಡ ಅವು ಪರಿಚಯದಕ್ಲೆ ಬೇತ ಇಡೀ ಅಂಚ ಮಲ್ತಂದು ಕಿರಣನ್ನ ಅಂತ ರವೀಂದ್ರಣ್ಣ.
సూపర్, థ్యాంక్ యూ రవీంద్ర అన్న. ಲೈಕ್ ವಾಪಸ್ ಪೊಯ್ಲೆಕ್ಕ ತೋಜು ಅಂದೆ ಒಂಜಿ ಲೈಕ್ ವಾಪಸ್ ಪೋಂಡತ್ತೆ ಅಕಲ್ ಇತ್ತೆರ ಅಂದು ಅಕಲ್ ಈ ಲೈವ್ ಇಡಿತ್ತೆರ ಅಂದು ಮುದ್ದು ವಟ ವಟ ಪಾತೆರ್ಲೆ ಮಾರ ವಟ ವಟ ಪಾತೆರ್ರ ನಿಖಿಲ್ ಕಮೆಂಟ್ ಪಾಡಿ ಎರಡು ಪಾತೆರು ಅಂದ ಆ ಅಂದ್ 24 ಇತ್ತಂತುಲೆ ಎಟ್ಟು ಒಂಜಿ ಲೈಕ್ ಪೋಣ್ತುಲೆ ಅಂಚಾದಿಪ್ಪನಾಗ ಲೈವ್ ಒಂದು ಇತ್ತು ಅಲ್ಲ ಕೂಡ ಕೊರ್ನಿ ಪಸಂದ್ ಪಾಡ್ ಚಟ್ನಿ ಮನ್ಪಾಡ್. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ಕಿರಣ ಅನ್ನ. ಲಕ್ಲೆ ಚಾಪರ್ಲೆ ಬೊಲ್ಪಾಂಡು ಮೊನೆ ದಿಕ್ಕಲೆ ಪೊಲೆ ಗೊಬ್ಬರ ಒಂಜಿ ಲೈಕ್ ಬತ್ತೊಂದೇತು ಗೊಬ್ಬರ ಇರ್ತಲೆ ಇಂಕ ಅಂಚಿನ ಲೈಕ್ ಆಗತ್ತೆ ಇಜ್ಜಿ ಇಷ್ಟೆತ್ತಂಡ ಲೈಕ್ ಕೊರಡಿಜಿನ ಬುಡ್ಚಿ. ಹಾಯ್ ಮುದ್ದು ತಂಗಿಯಮ್ಮ. ಸತೀಶ್ ಅಣ್ಣ ಹಾಯ್ ಹಾಯ್. ಗುಡ್ ಆಫ್ಟರ್ನೂನ್ ಕಿರಣ್ ಅಣ್ಣ. 24 ಲೈಕ್ ಡನ್, ಥ್ಯಾಂಕ್ ಯು ಸತೀಶ್ ಅಣ್ಣ. ಸತೀಶ್ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ. ಲೈಕ್ ಇದ್ರೂ ಓಕೆ, ಹೋದ್ರು ತೊಂದರೆ ಇಲ್ಲ. ಗುಡ್ ಈವ್ನಿಂಗ್ ಅಂತ ಕಿರಣ್ ಅಣ್ಣ ಸಾರಿ. ಗುಡ್ ಈವ್ನಿಂಗ್, ಗುಡ್ ನೈಟ್. ಹಾಯ್ ರವೀಂದ್ರ, ನಮಸ್ತೆ ಅಂತ ಸತೀಶ್ ಅಣ್ಣ. ಸತೀಶ್ ಅಣ್ಣ ಟೀ ಕೊಟ್ಟಿದ್ರಾ? ಮುದ್ದೆ ನನಗೆ ಮಾವಿನಕಾಯಿ ಕೊಯ್ಯಿರಿ ಸತೀಶ್ ಅಣ್ಣ. ಉಂಟು ನೋಡಿ ಅಲ್ಲಿ 3, 4, 5, 6 ಕಾಣ್ತಾ ಉಂಟು. 6, 7, 8 ಆಚೆಲ್ಲ ಉಂಟು. ಕಾಫಿ, ಥ್ಯಾಂಕ್ ಯು ಸತೀಶ್ ಅಣ್ಣ.
रविंद्र ब्रदर वर्म कुकुगी मुद्दन सिस्टरना बिल्डअप दाद बिल्डअप वर्म इज्जी जास्ति उंडु पंजिरड्डु मूचि नाल ऐन आजि ಏಳು ಎಡ್ಮ ಅಂಚಿಡ್ದು ಉಂಡುತ್ತಲೆ ಗೆಲ್ಲು ಗೆಲ್ಲುಡುಂಡು ಕುಕ್ಕು ಇರಗ ತೋಜ್ಜವು ಅಡ್ಡುಂಟು ಸತೀಶ್ ಅಣ್ಣ ಥ್ಯಾಂಕ್ ಯು. ಮಾವಿನ ಹಣ್ಣು ಕೊಡ್ತಿದ್ದೀರಾ, ನಾನು ಮಾವಿನಕಾಯಿ ಕೊಡ್ತೇನೆ. ನನ್ನ ಇಯರ್ಲ ಬರ್ಪಿದ್ದೀರಿ ನಾನು ಹೆಣ್ಣು ಮನ್ಪಡ ಕಿರಣಣ್ಣ, ಸತೀಶ್ ಅಣ್ಣ, ರವೀಂದ್ರಣ್ಣ ಲೈವ್ ಎಂಡ್ ಮಾಡಬೇಕಾ? ಇನ್ನು ಯಾರು ಬರುವ ಹಾಗೆ ಕಾಣ್ತಾ ಇಲ್ಲ. ಎಂಡ್ ಮಾಡುವನಂತ ಮನೆಗೆ ಹೋಗ್ತೇನೆ ನಾನು. ಐಕ್ ಕಾರ್ಕಳ ಮುಟ ಬೋಡ ನಮ್ಮ ಪ್ರವೀಂದ್ರ ಬ್ರದರ್ ಬರ್ಚಿ ಯಾನ್ ಕುಕ್ಕುಡು ದಕ್ಕುವೆ ನಿಕ್ಲು ಪೆಜ್ಜಿಲೆ ಕೇಂಡ ಕಿರಣಣ್ಣ ಕುಕ್ಕುಡು ದಕ್ಕುವೆ ನಿಕ್ಲಿಗೆ ಪೆಜ್ಜಿಲೆ ನಿಕ್ಲ ರವೀಂದ್ರ ಅಣ್ಣನ ಆಗ್ತಾ ಇದ್ದಾರೆ. ಎಂಡ್ ಮಾಡ್ಲಾ? ಎಂಡ್ ಮಾಡಬೇಕಾ ಹೇಳಿ ಹೇಳಿ ಮಾತಾಡಿ. ಪಾತಿರ್ಲ ಮಾಡ ಓ ದೇವರೇ. ಓಕೆ ಮುದ್ದ ಅಂತ ಸತೀಶ್ ಅಣ್ಣ. ಓಕೆ ಸತೀಶ್ ಅಣ್ಣ ಎಂಡ್ ಮಾಡ್ತೇನೆ. ಬನ್ನಿ ಜನರ ಅಂತ ರವೀಂದ್ರಣ್ಣ ಬರಲ್ಲ ಅವರು ಬಿಡಿ ರವೀಂದ್ರಣ್ಣ ಎಂಡ್ ಮಾಡುವ. ಕುಕ್ಕುಡು ದಾದ ದಕ್ಕುವರಿ ಕುಕ್ಕುನ್ ದಕ್ಕುವೆ ಬನ್ನಿ ನಿಖಿಲ್ ಪೆಜ್ಜಿಲೆ ಕುಕ್ಕುಡು ದಕ್ಕುವೆ ಎಂದು ಕುಕ್ಕುಡು ದಾದ ದಕ್ಕು ನತ್ತು ಕುಕ್ಕುಡು ದಕ್ಕುವೆ ಎಂದು. ಓಕೆ ಎಂಡ್ ಮನ್ಪವೆ. ಕಿರಣಣ್ಣ ಥ್ಯಾಂಕ್ ಯು ಈದ್ ಕೊಡ್ತು ಲೈವ್ ಸಪೋರ್ಟ್ ಮಾಡ್ತಾರೆ. ರವೀಂದ್ರಣ್ಣ, ಕಿರಣಣ್ಣ ಥ್ಯಾಂಕ್ ಯು. ಸತೀಶ್ ಅಣ್ಣ ಥ್ಯಾಂಕ್ ಯು. ಮಹೇಶ್ ಅಣ್ಣ, ಕೃಷ್ಣಣ್ಣ, ಶಾಂತಕ್ಕ, ಯಾರಿದ್ದಾರೆ, ಸತೀಶ್ ಅವರು, ಶೇಖರ್, ಆಮೇಲೆ ಕೇಶವಣ್ಣ, ರೋಹನ್, ರಂಜಿತಣ್ಣ, ಕವಿತಕ್ಕ, ನಾಗರಾಜಣ್ಣ. ನಾಳಿನ ಲೈವಲ್ಲಿ ಇರ್ತೇನೆ. ಬಾಯ್ ಬಾಯ್. ಹೈಡಲ್ಲಿದ್ದು ಸಪೋರ್ಟ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು.